ಕಲೆ ಯಕ್ಷಗಾನ ಕಲಕಲ ಕಲಟು ಮೇಲಾಯಿನ ಕಲಕಲ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ಕಾಳಮೇಳಲು ಕೂರ್ದಿನ ಸಾರಕಾಲಲ ಅಳಿಯಂದಿನ ದೇವದೀಜಿನ ಯಕ್ಷಗಾನ ಕಲಕಲ ಕಲಟು ಮೇಲಾಯಿನ ಕಲಕಲ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ಮೈಮನದಿಂಜ ಸಂತಸ ಕನಪಿ ಇರ್ಮೆನ ಕೊರ್ದು ಬೆಸರಿನ ಕಳಪಿ. ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಮಾಪನೆಯಾಗುವುದು ಎಲ್ಲಿದ ಅಂತ ಕೇಳಿದರೆ ಭಗವಂತನನ್ನು ಆರಾಧಿಸುವುದರ ಮೂಲಕವ. ನಾವೆಲ್ಲ ನಿತ್ಯ ನೂತನವಾಗಿಯೂ ಕೂಡ ಸದಾಕಾಲ ದೇವರನ್ನು ಆರಾಧಿಸ್ತಾ ಬರುವವರು. ಹಾಗಾಗಿ ಮನಪೂರ್ವಕವಾಗಿ ಮನಸ್ಸಿನಲ್ಲೇ ದೇವರನ್ನು ಆರಾಧಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಯಾಕೆ ಅಂತ ಕೇಳಿದರೆ ದೇವರಿಗೆ ಮಾನಸ ಪೂಜೆ ಅಂತ ನಾವು ಹೇಳುತ್ತೇವೆ ಅಂತೆ. ಮನಸ್ಸಿನಲ್ಲೇ ಇದ್ದುಕೊಂಡು ಭಕ್ತಿಪೂರ್ವಕವಾಗಿ ಆರಾಧನೆಯನ್ನು ಮಾಡುವುದಕ್ಕೆ ಮಾನಸ ಪೂಜೆ ಅಂತ. ಸದಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲರೂ ಕೂಡ ಮನಸ್ಸಿನಲ್ಲೇ ಭಗವಂತನನ್ನು ಆರಾಧಿಸ್ತೀರಿ ಎನ್ನುವಂತಹ ಸತ್ಸಂಕಲ್ಪದ ಮೂಲಕವಾಗಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಬೇಕಿತ್ತು ಡಾಕ್ಟರ್ ಪದ್ಮನಾಭ ಕಾಮತ್, ಹೃದಯ ರೋಗ ತಜ್ಞರು, KMC ಮಂಗಳೂರು. ತನ್ನ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಬರುತ್ತೇವೆ ಎನ್ನುವಂತಹ ಮಾತನ್ನು ನಮ್ಮ ಜೊತೆ ಹೇಳಿದರು. ಅನಿವಾರ್ಯವಾಗಿ ಮುಂದೆ ಸಭೆಯಲ್ಲಿ ಸೇರಿಸಿಕೊಳ್ಳುತ್ತೇನೆ ಎನ್ನುವಂತಹ ಮಾತನ್ನು ಆಡಿದವರಿದ್ದಾರೆ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಡಾಕ್ಟರ್ HK ಗಣೇಶ್, AJ ಹಾಸ್ಪಿಟಲ್ ಮಂಗಳೂರು. ಯಕ್ಷಗಾನದ ಒಬ್ಬ ಅಭಿಮಾನಿಯಾಗಿದ್ದುಕೊಂಡು ವೈದ್ಯರಾದರೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಯಕ್ಷಗಾನವನ್ನು ವೀಕ್ಷಿಸುವುದಕ್ಕಾಗಿ ಹೋಗುವಂತಹ ಒಬ್ಬ ಸಹೃದಯಿ ಯಕ್ಷಗಾನ ಅಪ್ಪಟ ಅಭಿಮಾನಿಯಾಗಿದ್ದಾರೆ. ಸಾಧಾರಣ ಸಂಪಾಜೆಯಿಂದ ಹಿಡಿದು ಬೇರೆ ಬೇರೆ ಕಡೆಗಳಲ್ಲಿ ಯಕ್ಷಗಾನವಾಗುವಂತಹ ಸಮಯದಲ್ಲಿ ಅಲ್ಲೆಲ್ಲ ತನ್ನ ಉಪಸ್ಥಿತಿಯನ್ನು ಇವರು ಹೇಳ್ತಾರೆ. ಇತ್ತೀಚೆಗಷ್ಟೇ ಉಡುಪಿಯಲ್ಲಿ ಒಂದು ಯಕ್ಷಗಾನ ಆಗಿತ್ತು. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ನಡೆದಂತಹ ಯಕ್ಷಗಾನದಲ್ಲಿ ಕೂಡ ಸಂಪೂರ್ಣವಾಗಿ ಯಕ್ಷಗಾನವನ್ನು ವೀಕ್ಷಿಸಿ ಮಂಗಳಾದ ಬಳಿಕವೇ ತೆರಳಿದವರು ಡಾಕ್ಟರ್ HK ಗಣೇಶ್ ಅವರು. ಅವರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಘಟಕರು ಅವರಿಗೆ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಇತ್ತೀಚಿನ ದಿವಸಗಳಲ್ಲಿ ಸಭಾ ಕಾರ್ಯಕ್ರಮಕ್ಕೆ ಮೆರುಗು ಬರುವುದು ಹೇಗೆ ಅಂತ ಕೇಳಿದರೆ, ಸ್ಥಳೀಯದ ದೇವಸ್ಥಾನದ ಅರ್ಚಕರನ್ನು ನಾವು ಕರೆದುಕೊಂಡಾಗ ಆ ದೇವಿಯ ಸ್ವರೂಪದಿಂದ ಆರಾಧಿಸುವಂತಹ ಅರ್ಚಕರು ಉಪಸ್ಥಿತಿಯನ್ನು ಕೊಟ್ಟಾಗ ಕಾರ್ಯಕ್ರಮಕ್ಕೆ ಒಂದು ವಿಧವಾದಂತಹ ಮೆರುಗು, ಆ ದೇವಿಯ ಸಾನ್ನಿಧ್ಯ ಎನ್ನುವಂಥದ್ದು ಇಲ್ಲಿರುತ್ತದೆ ಎನ್ನುವಂತಹ ಸಂಕಲ್ಪ ಆಶ್ರಯವಾದಂತಹ ನಮ್ಮ ಧರ್ಮದಲ್ಲಿ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡುವುದಕ್ಕಿದ್ದಾರೆ ಶ್ರೀ ಗಣೇಶ್ ಭಟ್ ಪಂಜಾಲ, ಪ್ರಧಾನ ಅರ್ಚಕರು, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ದೇವಿಪುರ, ತಲಪಾಡಿ. ಇವರಿಗೆ ಸಂಘಟಕರು ಫಲ ತಾಂಬೂಲಗಳನ್ನು ಅದರ ಜೊತೆಯಲ್ಲಿ ಶಾಲನ್ನು ಹಾಕಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜೊತೆ ಇರುವವರು ಸದಾ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಾ
ವರ್ಷವೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರುವರು ಶ್ರೀ ಜಯರಾಮ ಅಂತಃಪೂಜಾರಿ ಭಂಡಾರ ಮನೆ ಅಲಂಕಾರ ಗುಡ್ಡೆ ತಲಪಾಡಿ ಇವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಫಲ ತಾಂಬೂಲಗಳನ್ನು ಕೊಟ್ಟು ಶಲ್ಯವನ್ನು ತೊಡಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೆ. ಗೌರವ ಉಪಸ್ಥಿತಿಯನ್ನು ಈ ಕಾರ್ಯಕ್ರಮದಲ್ಲಿ ನೀಡುವವರು ಶ್ರೀಮತಿ ಸರ್ವಾಣಿ ಟಿ ನಾಯ್ಕ ತಲಪಾಡಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ವೇದಿಕೆಗೆ ಬಂದು ಶಲ್ಯವನ್ನು ತೊಡಿಸಬೇಕು ಅಂತ ಕೇಳಿಕೊಳ್ಳುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ನಮ್ಮ ಜೊತೆ ಇರುವವರು ಯಕ್ಷಗಾನದ ಅಪ್ಪಟ ಅಭಿಮಾನಿಯಾಗಿದ್ದುಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಯಕ್ಷಗಾನವಾಗುವಾಗ ಆ ಯಕ್ಷಗಾನವನ್ನು ಸಂಪೂರ್ಣವಾಗಿ ಅರಿಯುವುದರ ಮೂಲಕವಾಗಿ ತನ್ನಿಂದ ಆಗುವಂತಹ ಕಲಾ ಪೋಷಕರಾಗಿಯೂ ಕೂಡ ಕಲಾವಿದರನ್ನು ಪೋಷಿಸುವಂತಹ ಒಬ್ಬ ವೈದ್ಯರು ಡಾಕ್ಟರ್ ಮುರಳೀಧರ ಕೆ ಶೆಟ್ಟಿ, ಮೆಡಿಕಲ್ ಆಫೀಸರ್ PSC ಬಾಯಾರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜೊತೆ ಇರುವವರು ಮತ್ತೋರ್ವರು ಮೋಹನ್ ದಾಸ್ ಗಂಭೀರ, ಶ್ರೀ ಬೋಳ್ಯಾರು ಗುತ್ತು ಪ್ರಧಾನ ಕಾರ್ಯದರ್ಶಿ ಭಂಟರ ಸಂಘ ಉಳ್ಳಾಲವರೆ, ರಮಾನಾಥ್ ಶೆಟ್ಟಿ ದೊಡ್ಡಮನೆ ತಲಪಾಡಿ ಇವರು ಮುಖ್ಯ ಅಭ್ಯಾಗತರಾಗಿ ಆಗಮಿಸಿದ್ದಾರೆ. ಸಮೀಪದವರೇ ಯಕ್ಷಗಾನದ ಹಳೆ ತಲೆಮಾರಿನ ಎಲ್ಲ ಕಲಾವಿದರ ಕುರಿತು ಹೆಚ್ಚಿನ ಜ್ಞಾನ ಸಂಪನ್ನತೆ ಉಳ್ಳಂತಹ ಒಬ್ಬ ಹಿರಿಯ ಯಕ್ಷಗಾನದ ಅಪ್ಪಟ ಅಭಿಮಾನಿ ರಮಾನಾಥ್ ಶೆಟ್ಟಿ ದೊಡ್ಡಮನೆ ತಲಪಾಡಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜೊತೆ ಉಪಸ್ಥಿತರಿರುವವರು ಹರಿಣಾಕ್ಷ ಗಾಣಿಗರ ಹಿತ್ಲು ತಲಪಾಡಿ. ಅದೇ ರೀತಿಯಾಗಿ ನಮ್ಮ ಜೊತೆ ಈ ದಿವಸ ಉಪಸ್ಥಿತರಿರುವವರು ನಮಗೆಲ್ಲ ಚಿರಪರಿಚಿತರು, ರಾಜ್ಯ ಪ್ರಶಸ್ತಿ ಪುರಸ್ಕೃತ ZTV ಹಿಂದಿ ಡ್ಯಾನ್ಸ್, ಇಂಡಿಯಾ ಡ್ಯಾನ್ಸ್ ಮತ್ತು ಕಲರ್ಸ್ ಕನ್ನಡ ಡ್ಯಾನ್ಸಿಂಗ್ ಸ್ಟಾರ್ ಖ್ಯಾತಿಯ ಯಕ್ಷಗಾನ ಕಲಾವಿದರು ಆದಂತಹ ತುಳುವಸಿರಿ ಅದ್ವಿಕಾ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ಇಂದಿನ ದಿವಸ ಹೊಸ ಹಿತ್ಲು ಮಹಾಲಿಂಗ ಭಟ್ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕಿರುವವರು ಕಟೀಲು ಮೇಳದ ಹಿರಿಯ ಕಲಾವಿದರಾದಂತಹ ಶ್ರೀ ಕೃಷ್ಣಮೂಲ್ಯ ಕೈರಂಗಳ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಇವರಿಗೆ ಶಲ್ಯವನ್ನು ತೊಡಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಜೊತೆ ಉಪಸ್ಥಿತರಿರುವವರು ಅಭಿನಂದನಾ ಭಾಷಣವನ್ನು ಮಾಡಲಿರುವಂತಹ ಎಂ ಶಾಂತಾರಾಮ ಕುಡ್ವಾ ಅವರು ನಮ್ಮ ಜೊತೆಗೆ ಕಲಾ ಪೋಷಕರಿಗೆ, ಛಾಯಾಗ್ರಾಹಕ ಬಂಧುಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते दीपज्योतिर्नमोस्तुते. ವಿಶೇಷವಾದ ಈ ಕಲಿಯುಗದ ಈ ಕಾಲೋಡು ಯಾನು ಇನ್ನೊಂಜಿ ಕಾಂಡೆ ಪೂಜೆಗೆ ಬೋದಿತ್ತೆ ಅವ್ರು ಎಂಚಿನ ಆಣಿಕೆ ಎನ್ನಾಗ ಮೊರನೆ ಎನ್ನಾಗ ಇದರ ಪಾತ್ರೆ ಬನ್ನಾಗ ಬಟ್ರೆ ಎನ್ನ ಮಗೆ ಪುಟದಿನ ದಿನ ಆದಿತ್ಯವಾರ ಎಂಕಲೆ ಕೊಂಚ ಪೂಜೆ ಆವಡು ಪನ್ನಗ ಯಾಂದಾದ ಬಂಡೆ ಬಣ್ಣಗ ಭಾರಿ ಎಡ್ಡೆ ಕೆಲಸ ದಿವಂದ ನಿಕ್ಲು ದಯ ಬಣ್ಣಗ ಇತ್ತೆ ಹೋಟೆಲ್ ಪೋಲ ಒಲಾಂಡ್ಲ ಪೋದು ಗೌಜಿಡೆ ಗಮ್ಮದ ಪಾರ್ಟಿ ಮಲ್ಪಣ ಚಿತ್ನ ಪುಡ್ತುಡು ನಿಕ್ಲು ಗಣಹೋಮಲ ಪೂಜೆಲ ದಿವಂದರತ ವಿಶೇಷ ಭಾರಿ ಖುಷಿ ಆಂಡ್ ಬಂಡೆ ಅತನಗ ಆಗಲ ಪಣ್ಣ ಪಾತ್ರೆಂಜಿನ ಹಾಕೇನಗ ಬಟ್ರೆ ಪೂಜೆ ದುಮ್ಮನಾನೇ ಆವಡು ಐತಾರ ಎಂಕ್ಲೆ ಗೌಜಿ ಉಂಡು ದಾದ ಗೌಜಿ ಅವು ಮಾತು ಈಡ ಪಂಡ್ರೆ ಆಪಜಿ ಬಟ್ರೆ ದಯ ಬಣ್ಣಗ ಅವು ಈ ಬಾಟ್ಲ್ ಮಾತದ ಇದು ಕೇನ್ ಮೇರು ಒಣಸು ಅಪ್ಪ ಇನ್ನು ಕೊರಡಾಪ ಅಂಚಿನ ದಾರ ಪೂಜೆ ಶನಿವಾರ ಮಲ್ಪಗ ತುಲೆ ನಮ್ಮ ಆ ಒಂಜಿ ವರ್ಷದ ಬಾಲದ ಎದುರುಡು ಕ್ವಾಟ್ರ್ ದೀದು ನಮ್ಮ ಗಮ್ಮತ್ತು ಮಲ್ಪಣಂಚಿತ್ನ ಪುಡ್ತು ಅಂಚಿತ್ನ ಕಾಲ ಬೈದನ್ ನಂಗೆ ಅಪ್ಪನಗ ಇಂಚಿತ್ನ ಈ ಕಾಲೊಡ್ಲ ನಮ್ಮ ಸಂತೋಷನ ಆವಡು ಐಕೆ ವ್ಯವಸ್ಥಾಪಕರ ಆವಡು ಎಡ್ಡೆ ಮನಸ್ಸು ಮಲ್ತದು ದೇವರಿಗೆ ಪ್ರೀತಿ ಆಪನ ದಯಕೆನ್ನಗ ನಮ್ಮ ಪ್ರತಿ ಒಂಜು ಸಾಧನೆ ಮಲ್ಪನಗಲ ಒಣಸು ಮಲ್ಪನಗಲ ಅಂಚಿನ ನಂಗೆ ಗಮ್ಮತ್ತು ಖುಷಿ ಆವಡೊಂದು ಮನಸ್ಸು ಮಲ್ಪನತ್ತು ಒಲೈಡ್ ಒಂಜಿ ದೇವರು ಉಳ್ಳೇರಿ ಆರೆಗೆ ಖುಷಿ ಆವಡು ಪಂಚಿತ್ನ ಉದ್ದೇಶವಾದ ಪ್ರಾಣಾಯ ಸ್ವಾಹ ವ್ಯಾನಾಯ ಸ್ವ ದಯ ಪನ್ನಗ ದೇವರಿಗೆ ಸಮರ್ಪಣೆ ಮಲ್ಪನಗ ದೇವರಿಗೆ ಸಮರ್ಪಣೆ ಮಲ್ಪನಗಲ ಅಂಚನೆ ಐನು ಸತ್ತಿ ಆಹಾರ ಕೊರ್ನಗಲ ಪ್ರಾಣಾಯ ಸ್ವಾಹ ಕೊರ್ ಅಂಚನೆ ನಮ ತಿನ್ನಗಲ
ಪ್ರಾಣಾಯ ಸ್ವಾಹ ಪಂಡ ದೇವ ನಮ್ಮ ತಿನ್ಪ ಅಪನಗ ನಮ್ಮ ತಿನ್ಪನತ್ತಿ ನಮ್ಮ ಒಲ ಇಡಪ್ನ ದೇವರ ತಿನ್ನೊಂದುಲ್ಲೆ ಇರಬ ಮಲ್ಲ ಕಲ್ಪನೆ ನಮ್ಮ ತಿನ್ಪ ಅಂಚನೆ ಪ್ರತಿ ಒಂಜಿ ಕರ್ತವ್ಯಲ ನಮ್ಮ ಮಲ್ಪನಾಗ ದೇವರಿಗೆ ಪ್ರೀತಿ ಆವಡ ಮಲ್ಪಡ ಅಪನಗ ನಮ್ಮ ಬರ್ತಡೆ ಮಲ್ಪನಿಂದ ಆದ ಅಂಚನೆ ಅಂಚೆ ಮಾತು ಮಲ್ಪನೆ ಪುಡ್ತುಡು ಇಂಚಿತ್ನ ಒಂಜಿ ಪೊರ್ಲದ ವ್ಯವಸ್ಥೆ ದಯಪನ್ನಗ ಸುರುಟು ದೇವಸ್ಥಾನಕ್ಕೆ ಹೋದಾನಾಗ ಅವರು ಉತ್ಸವ ಮಾತು ಆದ ಕಡೆಗೆ ಅವರು ಅಷ್ಟಾವಧಾನ ಸೇವೆ ಆಪುನು ಅಲ್ಲಿ ಪಿಂಜನ ಹಾಕಿನಾಗ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣವೇದ ಪುರಾಣ ಶಾಸ್ತ್ರ ಮಾತು ಆದಾಪನ್ನೆ ಕಡೆಗೆ ಅಲ್ಪ ಸಂಗೀತ ಸೇವಾಪನ್ನಗ ಯಕ್ಷಗಾನ ಸೇವಾಪನ್ನಗ ದೇವರಿಗೆ ಈ ಯಕ್ಷಗಾನಲ ಒಂದು ವಿಶೇಷ ಈ ಋಗ್ವೇದ ಯಜುರ್ವೇದದ ಲಕ್ಕನೆ ಆ ಯಕ್ಷಗಾನ ಸೇವೆಲ ಅಂಚಿತ್ತನೇ ಒಂಜಿ ಆ ಗೌರವಯುತ ಅಂಚಿತ್ತ ವ್ಯವಸ್ಥೆ ಅಂಚಿತ್ನ ಆ ವ್ಯವಸ್ಥೆನೇ ಆ ತಲ್ಪಾಡ್ದಪ್ಪನ ಮನ್ನಡಿ ಮಲ್ತಿದ್ದಾರೆ ಐತೊಟ್ಟಿಗೆ ದಾದಕ್ಕೆನ್ನಗ ಕೆಲವು ತೆರಿನಂಚಿತ್ನ ಪಂಡಿತರನಕ್ಲಿಗೆ ಮಾತ್ರ ಈ ಮಹಾಭಾರತ ಆವಡು ರಾಮಾಯಣ ಆವಡು ಐನು ಓದಿನಾಗ ಅಕ್ಲಿಗೆ ಅರ್ಥ ಮಾಡೋದು ಅಕ್ಲಿಗೆ ಆ ಸಂಸ್ಕೃತ ಶ್ಲೋಕನ ಓದೊಂದು ಪೋನಾಗನೇ ಐನು ಅರ್ಥ ಮಲ್ತೋಣಂಚಿತ್ನ ಸಾಮರ್ಥ್ಯ ಉಂಟು ಆಂಡ ಸಾಮಾನ್ಯ ಜನಕ್ಲಿಗೆ ಐನು ಕನ್ನಡೋಡು ಇತ್ತಂದ ಆಂಡಲ ಐತ ಆ ಶಬ್ದನ ಅರ್ಥ ಮಾಡ್ತೊಂಡ್ರೆ ಮಸ್ತ್ ಕಷ್ಟ ಒಪ್ಪುಂಡು ಅಂಚಿತ್ತ ಬರ್ತುಡು ಈ ಯಕ್ಷಗಾನ ಪಂಚಿತ್ನ ವ್ಯವಸ್ಥೆ ಇರೋದು ಅವರ ಎಂಕಲ್ ಅಂಚಿತ್ನ ಒಂತೆ ಓದ್ನ ಹಾಕಲಿಗೆಲ್ಲ ಐದು ಮಸ್ತ್ ಅರ್ಥ ಮಾಡ್ತೊಂಡ್ರೆ ಅವಕಾಶ ಆಪುಂಡು ಅಂಚಿತ್ನ ವ್ಯವಸ್ಥೆಯನ್ನು ಮಲ್ತದೇರು ಅಪನಗ ಆ ಮಲ್ತನಂಚಿತ್ನ ಆ ಭಕ್ತಿದ ಆ ಯಕ್ಷಗಾನ ಸೇವೆ ದಯಪನಗ ನಮ್ಮ ಒಂಜಿ ಕಟೀಲು ಮೇಲಡ ಮಾತು ವ್ಯವಸ್ಥೆ ಉಂಡು ಅವರು ದೇವರಡ ಪೋದು ನಟ್ಟು ಯಕ್ಷಗಾನ ಸೇವೆ ಆಪುಣಲ್ಪ ಪೋದು ಎಂಕ್ ಸಂತತಿ ಅಂಡ ಹೀರ್ನ ಆಟ ಗೊಬ್ಬಾವೆ ಪನ್ನ ಅಂಚನೆ ಎಂಕ್ಲೆಗೆ ಒಂಜಿ ಉದ್ಯೋಗ ವ್ಯವಹಾರಡು ಮಂಗಲ ಕಾರ್ಯ ಎಡ್ಡೆ ಅಂದ ಆ ಸೇವೆ ಮಲ್ಪ ನಮ್ಮಂಜಿ ದೇವಸ್ಥಾನದ ಪೋದು ಎಂಕ್ಲೆಗೆ ಇಂಚಿತ್ನ ಆವಡಂದಾನಾಗ ಇರಿಗೆ ಇಂಚಿನ ಸೇವೆ ಮಲ್ಪ ಬಂದು ಇಂಚ ದೇವಡ ನಟನು ವೇರ ಅವೇ ರೀತಿ ಯಕ್ಷಗಾನ ಸೇವೆಲ್ಲ ಪರಕೆ ಪಂಡದು ಇಷ್ಟಾರ್ಥ ಪಡ ಏನಂಚಿತ್ನ ಕೆಲವು ಇತಿಹಾಸ ಉಂಟು ಅಪಗ ಅಂಚಿತ್ನ ವಿಶೇಷವಾಯಿನ ಚಿತ್ನ ಒಂಜಿ ಕಲೆಗೆ ಬೆಲೆ ಕೊಡೋದು ಆ ತಲಪಾಡಿದಪ್ಪನ ಗ್ರಾಮದ ಸುತ್ತಲಿನ ಮಣ್ಣು ಅವತ್ತೊಂದು ತಲಪಾಡಿದ ಅಲಂಕಾರದ ಸುತ್ತೊಂಡೇ ಮಣ್ಣು ಅಂಜಿತ್ನ ವ್ಯವಸ್ಥೆನೇ ಈ ಜಾಗದ ಮಲ್ತದೇರಿ ಏರು ಸಂಘಟನೆ ಮಾಡ್ತದೇರ ನೆಕ್ಕೆ ಮಂತ ಸಹಕಾರ ಕೊಡ್ತಾರ ಏರುವಂತ ತೂಯಿರ ಬೈದಾರ ಅಕ್ಲಿಗೆ ಮಂತ ದುರ್ಗಾ ಪರಮಠ ದೇವರು ಎಡ್ಡೆ ಮಲ್ಪಡು ಗ್ರಾಮದ ಸುತ್ತ ಎಡ್ಡೆ ಮಲ್ಪಡು ನಲ್ಲಾತು ಇಂಚನೆ ನಮ್ಮ ಕಡೆ ಪನ್ಲಕ್ಕನೆ ಎಲ್ಲದ ಕಾರ್ಯಕ್ರಮ ಉಂತಾದು ಇನ್ನಿದ ಕಾರ್ಯಕ್ರಮ ಇಂಚ ಹಾಗೆ ನಮ್ಮ ಪ್ರಾಶಸ್ತ್ಯ ಜಾಸ್ತಿ ಕೊರ್ದು ಎಡ್ಡೆ ಕಾರ್ಯಕ್ರಮಗೂ ನಮ್ಮ ದೇವತಾ ಸತ್ಕರ್ಮಗೂ ನಮ್ಮ ಜಾಸ್ತಿ ಪ್ರಾಶಸ್ತ್ಯ ಕೊರದು ನಮ್ಮ ಜೀವನ ಸಾರ್ಥಕ ಮಲ್ತುನಗ ಬಂದು ತಲ್ಪಾದಪ್ಪನ ಸನ್ನಿಧಾನಗೂ ಎರಡು ಪಾತ್ರೆಯನ್ನು ಕೃಷ್ಣಾರ್ಪಣೆ ಮಾಡ್ತದೆ ಇನಿ ತೆಂಜಂದ ಇನಿ ಈ ಯಕ್ಷಗಾನ ಇನಿ ಯಕ್ಷಮಿತ್ರ ಸೇವಾ ಬಳಗ ಅಂತ ಪಂಡದು ಸುರೋಟು ಆಟ ಇನಿ ಎನ್ನ ಮಗೆ ಪಂಡ ಎಂಕ್ಲಂಚೂರು ಒಂದೆತ್ತ ಯಕ್ಷಗಾನದಂಚೂರು ಒಂತೆ ಮರಲಿತ್ತಂದು ಅಂಡ ಅವು ಒಂತೆ ಅವು ಇರೋದು ಬತ್ತನೆ ಅಂದ ಅವಾಗ ಸುರುಟು ಮಲ್ಪುನಾಗ ಈ ಯಕ್ಷಗಾನ ಎಂಚ ಮರ ನೀನು ಈ ತೈ ಮಲ್ತದ್ದು ಎಂಚ ಮಲ್ಪ ಅನ್ಬ ಚಿತ್ತನಂಜಿ ಪಾತೆರನೆ ಅನ್ಪಂಡೆ ಹೌದಾ ಅಲ್ಲಜ್ಜಿ ಪಾಪ ಅವು ಆಪುಂಡು ಅವು ಮಲ್ಪುಗ ತೂಕ ಅವು ಎಂಚ ಆಪುಂಡು ತೂಕ ಅಂದು ಸುರುತ ವರ್ಷ ಯಕ್ಷಗಾನ ಆಂಡು ಆನಾಗ 10 ಜನ ಇತ್ತೇರು ಆಟೋಗು ತುಯ್ಯರೆ ಯಕ್ಷಗಾನನ ತುಯ್ಯರೆ ನಾಟಕ ಅಂತ ಪಂಡ ಎಷ್ಟೋ 1000 ಜನ ಮತ್ತು ಸೇರೊಂದಿತ್ತೇರು ಆ ವರ್ಷ 10-15 ಜನ ಲಾಸ್ಟಿಗೆ ಒಂಜಿ 2 ಜನ ಯಕ್ಷಗಾನಕ್ಕೂ ತುಯ್ಯರೆ ಕುಳ್ಳುದು ತೇರು ಬೊಲ್ಪಾನಗ ಎಂಕೆ ಒಂಜಿ ತೂತಾನಗ ಎಂಕಿ ಒಂಜಿ ಬೇಜಾರದ ಸಂಗತಿ ಅಂಡು ಇನಿ ನಾಟಕಕ್ಕೂ ಇನಿ 5 ಜನ ಸೇರ್ತುಂಡು ಅವಾಗ ಇನಿ ಒಂಜಿ ಯಕ್ಷಗಾನಕ್ಕೂ ತಾಂಡ ಅಪ್ಪಗಂದು ಇನಿ ಇದು ಒಂಜಿ 2 ಜನ ಮತ್ತೆ ಕುಳ್ಳುದೇರದು ಇಂಚಿನ ವಿಶೇಷ ಅನ್ಬಂದು ಅವಾಗ ಯಕ್ಷಗಾನ ಅನ್ಪಡ ಏರೆಲ್ಲ ಬೊಚ್ಚಾಂಡು ಆ ವರ್ಷ ಪೋಯ್ದು 5 ಮಗರನೇ ವರ್ಷ ಬೊಕ್ಕದ 2ನೇ ವರ್ಷೋಡು ಅಂಡು 5 ಬೊಕ್ಕ ತೂಣಗ ಜನ ಅಂತ ಒಂಜಿ 100 ಜನ ಸೇರ್ದು ಗುಲ್ಪು ಅನ್ನೈಟಲ್ಲ ಒಂಜಿ 50 ಜನ ಎತ್ತೇರು 3ನೇ ವರ್ಷಗಾನಾಗ 50-100 ಜನ ಎತ್ತೇರು 4ನೇ ವರ್ಷಗಾನಾಗ ನೋಡಿ 5 ಬೊಕ್ಕ ಮೂಲ ತಲಪಾಡಿಡು ಅಲ್ಪ ಜಾಗ ಅಲ್ಪ ಇಂಕಲ ಬಂದ ಬರಿಯರೆ ಮಾತ ವ್ಯವಸ್ಥೆಯಲ್ಲಿ ಮಾತ ಸರಿ ಜೀವನ ತಲಪಾಡಿಡು ನೆಟ್ಟು ಅಷ್ಟೇ ಅಂತ ಅಲ್ಪ ಗೊಬ್ಬುಂಡು ಅಂಬಾಶಪಥ ಅಂದು ಅವು ಭಾರಿ ವಿಶೇಷವಾದ ಭಾರಿ ಬುಧರ್ಬೋದು ಭಾರಿ ಬೊರ್ಲುಡ ಒಂಜಿ ವಿಶೇಷ ನಗತದ ಬತ್ತುಂಡು ಐಟೊಂಜಿ ಪಂಡ ಆಗಲೊಂಜಿ ಜನಕ್ಕಳು ಸೇರುವರು ಅವಾಗ ಯಕ್ಷಗಾನ ಬೋಡು ನಾಟಕ ನೆತ್ತು ಬಂದ್ಪಿಚ್ಚಿತ್ತನೊಂಜಿ ಒಂದು ಭಾವನೆ ಬತ್ತುಂಡು ಅವಾಗ ಅವು ಭಾರಿ ಬೊರ್ಲುಡು ಅಂಡು 5 ಬೊಕ್ಕದ 4ನೇ ವರ್ಷೋಡು ದ್ವೇ ನೆಟ್ಟು ಬತ್ತದ ಮೂಲೊಂದು ಯಕ್ಷಗಾನ ಯಕ್ಷಮಿತ್ರ ಸೇವಾ ಬಳಗದಲ್ಲಿ ಜವಣರು ಮಾತ ಸೇರ್ದು ಮಲ್ತೀರು ಎಂಕುಲ್ಲೊಲ್ಲ ಅಂದು ಮಾತೆಲ್ಲ ಬತ್ತೀರು ಸುರುಟು ಏರ್ಲ ಜನ ಒರಿಯಿ ಮಗೆ ಯಾನು ಅಮ್ಮೆ ಏರ್ಲಜ್ಜಿ 5 ಬೊಕ್ಕ ಇತ್ತೆ ಯಕ್ಷಮಿತ್ರ ನೆತ್ತ ಒಟ್ಟಿಗೆ ಏತೋ ಜನ ಮತ್ತು ಸೇರ್ದು ಭಾರಿ ಬೊರ್ಲುಡು ಇತ್ತೆ ಈ ವರ್ಷತ್ತೆ ಕರಿನ ವರ್ಷದ ಯಕ್ಷಗಾನಡು ಅವಾಗ ಒಳ್ತು ಆತನ ಅವು ಅವಾಗ ನಮ್ಮ ಮಲ್ಪುಣತ್ತು ಯಕ್ಷಗಾನ ದಂಡತೆ ಕಡೆ ಮೇರೆ ಭಟ್ರು ಪಂಡೇರು ಪಂಡನ ವಿಷಯದೆಲ್ಲ ಕಣೆ ದೇವೆಲ್ಲ
ದೈವಲ್ಲ ಗ್ರಾಮೋಡು ಅಕ್ಲೆ ನಂಗೊಂದು ಕೊರಿಯರ್ ನಿಂತ ನಂಗೆ ಕೆಲಸಕ್ಕೂ ದುಂಬು ಪೋಲಿ ಅವಾಗ ದುಂಬು ಪೋಂಡ ಇಟ್ಟು ಶ್ರೇಯಸ್ಲ ನಂಗೆ ತಿಕ್ಕಣು ಅನ್ಪಣೇನು ಈ ಪೊರ್ತರು ಈ ದಿನ ತಾನೇ ಎಂಕ್ಲಿಗೆ ತೋಚ್ಪಾದ ಕೊರ್ತೇನೆ ಅವಾಗ ರಡ್ಡು ಮೂಜಿರೇ ವರ್ಷದ ಪಕ್ಕ ಇನ್ನು ಈತ ಮಲ್ಲ ಎದ್ದಟ್ಟು ಸಭೆ ಎತ್ತಿಂಡು ಇತ್ತನಿಗೆ ಅನ್ನದಾನ ಅಂಡು ಅವಾಗ ಸ್ವಲ್ಪ ನೆಟ್ಟ ಚಾನ ಐಕೆ ಬೋಡತನ ಇಂಚಿನ ಒಂದು ವ್ಯವಸ್ಥೆ ಐಕೆ ಈತ ಮಾತಂದು ಅಂತ ಇನ್ನು ಇತ್ತ ಎಜ್ಜಿನ ಅಂಡ ಇನ್ನು ಬರ್ಸ ಬಣ್ಣಗ ಇನ್ನು ಲಕ್ಕದ ಓಡಿ ಬಲಿಪುಣಿ ಬಲಿಪೇರ್ಲ ಜಾಗ ಇಜ್ಜಿಬುಣು ಅಪ್ಪ ಈತ ಮಲ್ಲ ವ್ಯವಸ್ಥೆ ಇದಕ್ಕೆ ಆಜಿನೇ ವರ್ಷಗಾನಗ ಅಂಡು ಅವಾಗ ನನ್ನ ಆಜಿನೇ ವರ್ಷದ್ದು ನನ್ನ ದುಂಬುವರಿನಾಗ ಅವು ಓಡ ಎತ್ತು ಒಂದು ಬನ್ಪಿಚ್ಚಿತ್ತನ ವಿಷಯ ಅವು ನಮ್ಮ ಎಂಕ್ಲು ನಮ್ಮಿಂಚಿದ ದೇವರಿಗೆಲ್ಲ ದೈವಲೆಲ್ಲ ತೆರಿವು ಅವಾಗ ಭಾರಿ பொருளோட ஆத்துண்டு ಅವಾಗ ನನ್ನ ದುಂಬುಗಳ ದೇವರ್ಲ ಸತ್ಯೋಲ ಅಕ್ಲ ಕೊರುವೇರು ಬನ್ಪಿಚ್ಚಿನ ನಂಬಿಕೆ ಎಂಕ್ಲೆ ಗುಂಡು ಅವಾಗ ಇನಿ ಆಗೆ ಪಡದತ್ತು ಅವಾಗ ಎಂಕ್ಲೆ ಪಡ ನಂಗೆ ಮಾತೇರೇ ಇಲ್ಲ ಪಂಡ ಈ ಊರುಡೊಂಜಿ ಯಕ್ಷಗಾನಕ್ಕೂ ಬೆಲೆ ಉಂಡೊಂದು ಬನ್ಪಿಚ್ಚಿತ್ತನ ವಿಷಯ ಈ ಆಂಜನೇಯ ವರ್ಷಕ್ಕೂ ತೋಚಿದ್ದು ಬೈದುಂಡು ಅವಾಗ ನನ್ನ ಯಕ್ಷಗಾನ ಇನ್ನಿಂದ ನಾಟಕ ಹೋಗುತ್ತೆ ಮತ್ತೆ ಪರಿಸ್ಥಿತಿ ಬರ್ಬೇಕು ನಾಟಕ ನಮ್ಮದೆಲ್ಲ ತುಂಬ ನಮ್ಮೆಲ್ಲ ತೂನು ನಂಡಲ್ಲ ಅವಾಗ ನಾಟಕ ಒಂಜಿ ಬೊಡ್ಚಿದ್ದು ಅನ್ಪಿಚ್ಚಿತ್ತನತ್ತೆ ಆಂಡ ಯಕ್ಷಗಾನ ಬಂಡು ನಂಡ ಎಂಕದಲ್ಲ ಅಂಚಿನ ಗೊತ್ತುಜ್ಜಿ ಆಂಡ ಕೆಲವು ಮಾತಂದಿಟ್ಟು ಪ್ರಸಂಗಗಳು ನಮ್ಮ ಇತಿಹಾಸ ತೂಪುನ ಅಂಚಿನ ಈ ನಾಟಕ ಅಂಚಿತ್ತನದ ಅಲ್ಲ 2 ಗಂಟೆ 30-40 ಏತ್ಯ ಒಂಜಿ 40-50 ಒಂಜಿ ಲಕ್ಷ ಮುಟ್ಟ ಮುಗಿನಿ ಇಂದು ಈ ಯಕ್ಷಗಾನ ನೋಡಿ 5 ಕತೆ ಉಂಡು ಅವಾಗ ಓಡೆ ಮುಟ್ಟ ಕತೆ ಎಂಚಿನ ಕತೆ ದಾನೆ ನಾನು ಚಿತ್ರ ವಿಷಯ ಓದಲ್ಲ ನಿಕ್ಲೆಗತ್ತೆ ಮುಳು ನಂಗೆ ನನ್ನ ನಿಕ್ಲೆಗತ್ತೆ ತೀರಿದುಂಡು ಅವಾಗ ಆ ರೀತಿ ಪೊರ್ಲುಡೆ ನಡಪ ಅಂದು ಬೈದೇರು ಅವೇ ರೀತಿ ನನ್ನ ದುಂಬುಗಳ ಇಂದೆಡ್ದಲ್ಲಿ ಎಡ್ಡೆ ರೀತಿದು ಇಂಚಿತ್ತ ನಂಜಿ ಈ ಯಕ್ಷಮಿತ್ರ ಸೇವಾ ಬಳಗದಕ್ಲಿಗೆ ಆ ದೇವೆಲ್ಲ ಸತ್ಯಲ್ಲ ಅಂಚನೆ ನಮ್ಮ ಮಾತೆಲ್ಲ ಕೂಡ ಸೇರ್ನಕ್ಲು ಮಾತೆಲ್ಲ ಐಕೆ ಬೋಡಾಪ್ ನಂಜಿ ಪ್ರೋತ್ಸಾಹನ ಕೊರ್ದು ಇಂದೇನು ಎಡ್ಡ ರೀತಿ ಬುಲೆಪಾದು ಇನ್ನು ತಲಪಾಡಿ ಯಕ್ಷಮಿತ್ರ ಸೇವಾ ಬಳಗ ನನ್ನ ಭಾರಿ ಒಂಜಿ ಪೂತಾರಡು ನಗತ್ತದ ಬರ್ಪುಣು ಒಂದು ಬನ್ಪಿ ಚಿತ್ರನ ಮಾತೆಲ್ಲ ನಮ್ಮ ತೋಜ್ಪಾದ ಕೊರಡು ಬಂದು ತಲಪಾಡಿ ಯಕ್ಷೋತ್ಸವ ನಡೆದು ಬಂದಂತಹ ದಾರಿ ಹೇಗೆ, ಆ ದಾರಿ ಇವಾಗ ಎಲ್ಲಿಯವರೆಗೆ ತಲುಪಿದೆ, ಮುಂದೇನಾಗಬೇಕು ಎನ್ನುವಂತಹ ಕುರಿತಾಗಿ ಬಹಳ ಮನೋಜ್ಞವಾಗಿ ಅಂತರಾಳದ ನುಡಿಗಳನ್ನು ಆಡಿ ಕಾರ್ಯಕ್ರಮಕ್ಕೆ ಶುಭಾಶಂಸನೆ ನೀಡಿದ್ದಾರೆ ಜಯರಾಮ್ ಯಾನೆ ಅಂತಪೂಜಾರಿ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ತಲಪಾಡಿ ಯಕ್ಷೋತ್ಸವದಲ್ಲಿ ವರ್ಷವೂ ಕೂಡ ಬೇರೆ ಬೇರೆ ಕಲಾವಿದರನ್ನು ಸನ್ಮಾನಿಸುವ ಗೌರವಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಒಂದು ವರ್ಷ 25 ಜನರನ್ನು ಕೂಡ ಗುರುತಿಸುವಂತಹ 25 ವರ್ಷಗಳಿಗಿಂತ ಅಧಿಕ ತಿರುಗಾಟ ಮಾಡಿದಂತಹ ಕಲಾವಿದರನ್ನು ಒಂದೇ ವೇದಿಕೆಯಲ್ಲಿ ಗುರುತಿಸುವಂತಹ ಕಾರ್ಯಕ್ರಮವೂ ಕೂಡ ಈ ವೇದಿಕೆಯಲ್ಲಿ ಜರುಗಿತು. ಈ ಬಾರಿ ಹೊಸ ಹಿತ್ಲು ಮಹಾಲಿಂಗ ಭಟ್ ಪ್ರಶಸ್ತಿ ಪ್ರದಾನ ಎನ್ನುವಂತಹ ಹೆಸರಿನಲ್ಲಿ ಕಟೀಲು ಮೇಳದ ಹಿರಿಯ ಕಲಾವಿದರಾದಂತಹ ಕೃಷ್ಣಮೂಲ್ಯ ಕೈರಂಗಳ ಇವರನ್ನು ಗೌರವಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡವರಿದ್ದೇವೆ. ಸನ್ಮಾನಿತರ ಕುರಿತಾಗಿ ಅಭಿನಂದನಾ ಭಾಷಣವನ್ನು ಮಾಡುವುದಕ್ಕಿದ್ದಾರೆ ಹಿರಿಯರಾದಂತಹ ಶಾಂತರಾಮ ಕುಡ್ವಾ ಇವರು ಅಭಿನಂದನಾ ನುಡಿಗಳನ್ನು ಆಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ. ತಲಪಾಡಿ ಯಕ್ಷೋತ್ಸವ ಇದರ 6ನೇ ವಾರ್ಷಿಕೋತ್ಸವದಂದು ನಮ್ಮ ಹಿರಿಯ ಯಕ್ಷಗಾನ ಕಲಾವಿದರಾದಂತಹ ಕೈರಂಗಳ ಕೃಷ್ಣಮೂಲ್ಯ ಇವರಿಗೆ ಹೊಸ ಹಿತ್ಲು ಮಹಾಲಿಂಗ ಭಟ್ ಪ್ರಶಸ್ತಿ ನೀಡುವ ಮೂಲಕ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅತ್ಯಂತ ಸಂತೋಷವಾದಂಥ ವಿಚಾರ. ಹಾಗೆ ಅಭಿನಂದನಾ ಭಾಷಣ ಮಾಡಲು ನಾನೇ ಬರಬೇಕಂತೇಳಿ ಸಂಘಟಕರು ಬಯಸಿದ್ದರು. ನನಗೆ ಬರಲಿಕ್ಕೆ ಸ್ವಲ್ಪ ಅನಾನುಕೂಲವಾದರೂ ಸಹ ಕೃಷ್ಣಣ್ಣನ ಮೇಲಿನ ಒಂದು ಗೌರವದಿಂದ ಹಾಗೂ ಪ್ರೀತಿಯಿಂದ ನಾನು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೇನೆ. ಹಾಗೆ ಒಂದು ಸುಭಾಷಿತದಲ್ಲಿ ಒಂದು ವಾಕ್ಯವಿದೆ, ಯಾರು ಸನ್ಮಾನಕ್ಕೆ ಅರ್ಹರೋ ಅವರನ್ನು ಮಾನಿಸದೇ ಇರುವುದು, ಹಾಗೆ ಯಾರು ಸನ್ಮಾನಕ್ಕೆ ಅರ್ಹರಲ್ಲವೋ ಅವರನ್ನು ಮಾನಿಸುವುದು, ಈ ಎರಡೂ ದೋಷ ಅಂಥೇಳಿ ಆ ಸುಭಾಷಿತದಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ಆ ದೋಷವು ನಮ್ಮ ಸಮಾಜಕ್ಕೆ ಹಾಗೂ ಪ್ರಭುತ್ವಕ್ಕೆ ತಟ್ಟುವಂಥದ್ದು. ಆ ನಿಟ್ಟಿನಲ್ಲಿ ಇಂದು ಸನ್ಮಾನಕ್ಕೆ ಯೋಗ್ಯವಾದಂಥ ಅರ್ಹ ವ್ಯಕ್ತಿಯಾದಂಥ ಕೈರಂಗಳ ಕೃಷ್ಣಮೂಲ್ಯರನ್ನು ಸನ್ಮಾನಿಸುವ ಮೂಲಕ ತಲಪಾಡಿ ಯಕ್ಷಮಿತ್ರ ಬಳಗವು ಉತ್ತಮ ಕೆಲಸವನ್ನೇ ಮಾಡಿದೆ. ಕೈರಂಗಳ ಕೃಷ್ಣಮೂಲ್ಯರು 1954ರಲ್ಲಿ ಜನಿಸಿದವರು. ತಮ್ಮ 13ನೇ ವಯಸ್ಸಿನಲ್ಲಿ ಯಕ್ಷಗಾನದತ್ತ ಆಕರ್ಷಣೆಯನ್ನು ಬೆಳೆಸಿಕೊಂಡವರು. ಕೈರಂಗಳಂತ ಹೇಳಿದರೆ ಯಕ್ಷಗಾನದ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಸುತ್ತಮುತ್ತಲು 100 ಯಕ್ಷಗಾನ ಕಾರ್ಯಕ್ರಮಗಳು ಜರುಗುತ್ತಿರುವಂಥ ಆ ಕ್ಷೇತ್ರದಲ್ಲಿ ಸಹಜವಾಗಿಯೇ ಪುಟ್ಟ ಬಾಲಕರಾದಂಥ, ಅಂದರೆ ಈಗ ಹಿರಿಯರಾಗಿದ್ದಾರೆ, ಕೃಷ್ಣಮೂಲ್ಯರಿಗೆ ಯಕ್ಷಗಾನದ ಮೇಲೆ ಅಭಿಮಾನ ಬೆಳೆಯಿತು. ಆ ಕಾಲದಲ್ಲಿ ಕೈರಂಗಳದಲ್ಲಿ, ಅಂದರೆ ಸಾಧಾರಣ 1967ರಲ್ಲಿ ಕೈರಂಗಳದಲ್ಲಿ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಎಂಬಂಥ ಒಂದು ಸಂಘವಿತ್ತು. ಆ ಸಂಘ ಈಗವೂ ಇದೆ. ಆ ಸಂಘದಲ್ಲಿ ಈಗ ಕೃಷ್ಣಮೂಲ್ಯರು ಯಕ್ಷಗಾನದ ಗುರುಗಳಿಗೂ ಸೇವೆ ಸಲ್ಲಿಸ್ತಾ ಇದ್ದಾರೆ. 100 ಶಿಷ್ಯಂದಿರಿಗೆ ಯಕ್ಷಗಾನದ ಹೆಜ್ಜೆಗಾರಿಕೆಯನ್ನು ಕಲಿತಾ ಇದ್ದಾರೆ. ಹಾಗೆ 1967ರಲ್ಲಿ
ಕೈರಂಗಳದ ಗೋಪಾಲಕೃಷ್ಣ ಯಕ್ಷಗಾನ ಸಂಘವನ್ನು ಸೇರಿದಂಥ ಕೃಷ್ಣಮೂಲ್ಯರಿಗೆ ಅಂದು ಗುರುಗಳಾಗಿ ದೊರಕಿದವರು ತೆಂಕುತಿಟ್ಟಿನ ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರಾದಂಥ ಹೊಸಹಿತ್ಲು ಮಹಾಲಿಂಗ ಭಟ್ರವರು. ಇಂದು ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಇವರು ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಮಹಾಲಿಂಗ ಭಟ್ಟರು ಶ್ರೇಷ್ಠ ಕಲಾವಿದರು. ಅವರಿಂದ ಯಕ್ಷಗಾನದ ಪ್ರಾಥಮಿಕ ಹೆಜ್ಜೆಗಾರಿಕೆ, ನಾಟ್ಯ, ಕುಣಿತ, ಅಭಿನಯ ಎಲ್ಲವನ್ನೂ ಕರಗತ ಮಾಡಿಕೊಂಡಂಥ ಕೃಷ್ಣಮೂಲ್ಯರು ಹೊಸಹಿತ್ಲು ಮಹಾಲಿಂಗ ಭಟ್ಟರಿಂದಲೇ ಶಹಾಬಾಸ್ ಗಿರಿಯನ್ನು ಆ ಕಾಲದಲ್ಲೇ ಗಳಿಸಿಕೊಂಡವರು. ಮುಂದೆ 1980ರಲ್ಲಿ ಕಟೀಲು ಮೇಳವನ್ನು ಸೇರಿದರು. ಅದರಲ್ಲಿ ಕಟೀಲು 3ನೇ ಮೇಳ. ಅಂದು ಕಟೀಲು 3ನೇ ಮೇಳದಲ್ಲಿ ಭಾಗವತರಾಗಿದ್ದವರು ಸುಪ್ರಸಿದ್ಧ ಭಾಗವತರಾದಂಥ ರಂಗನಾಯಕ ಎಂಬಂಥ ಒಂದು ಹೆಸರನ್ನೇ ಗಳಿಸಿದಂತಹ, ಅಂದರೆ ಯಕ್ಷಗಾನದಲ್ಲಿ ಉತ್ತಮ ನಿರ್ದೇಶನವನ್ನು ನೀಡಿ ಆ ಮೂಲಕ ಯಕ್ಷಗಾನದ ಸಂಪೂರ್ಣ ನಡೆಯನ್ನು ಅರಿತಂತಹ ಕುರಿಯ ಗಣಪತಿ ಶಾಸ್ತ್ರಿಗಳು. ಕುರಿಯ ಗಣಪತಿ ಶಾಸ್ತ್ರಿಗಳು ಕೃಷ್ಣಮೂಲ್ಯರಿಗೆ ಮೊದಲೇ ಪರಿಚಿತರಾದವರು. ಆದರೂ ಯಕ್ಷಗಾನದಲ್ಲಿ ಭಾಗವತಿಗೆ ಒಂದು ಸ್ಥಾನಮಾನ ಮೇಲೆ ಆದ ಕಾರಣ ಅಲ್ಲಿ ಅವರ ನಿರ್ದೇಶನವು ಕೈರಂಗಳ ಕೃಷ್ಣಮೂಲ್ಯರಿಗೆ ದೊರಕಿತ್ತು. ಹಾಗೆ ಅದೇ ಕಾಲದಲ್ಲಿ ಅದೇ ಮೇಳದಲ್ಲಿ ಸುಪ್ರಸಿದ್ಧ ಮದ್ದಲೆ ವಾದಕರಾದಂಥ ನೆಡ್ಲೆ ನರಸಿಂಹ ಭಟ್ರು ಆ ಮೇಳದಲ್ಲಿ ಪ್ರಧಾನ ಮದ್ದಲೆ ವಾದಕರಾಗಿದ್ದವರು. ನೆಡ್ಲೆ ನರಸಿಂಹ ಭಟ್ರ ಬಗ್ಗೆ ನಾವು ಸ್ವಲ್ಪ ಹೇಳಲೇಬೇಕಾಗ್ತದೆ. ಯಾಕೆಂದರೆ ಯಕ್ಷಗಾನದ ಮಹಾನ್ ಗುರುಗಳು ಅಂತೇಳಿ ನಾವು ಅವರನ್ನು ಹೇಳಬಹುದು. ನಾವು ಯಾರನ್ನು ಪ್ರಾತಃ ಸ್ಮರಣೀಯರು ಅಂತ ಹೇಳಬಹುದು, ಅಂಥವರಲ್ಲಿ ನೆಡ್ಲೆ ನರಸಿಂಹ ಭಟ್ರು ಓರ್ವರು. ಯಕ್ಷಗಾನದ ಎಲ್ಲ ನಡೆಯನ್ನು ಅರಿತವರು. ಹಾಗೆ ಯಕ್ಷಗಾನದಲ್ಲಿ ಏನು ತಪ್ಪು, ಯಾವುದು ಮಾಡಬೇಕು, ಯಾವುದು ಮಾಡಬಾರದು ಅಂತೇಳಿ ಅಧಿಕಾರವಾಣಿ ಎಂದು ಹೇಳಬಲ್ಲಂತಹ ಒಂದು ಯೋಗ್ಯತೆ ಉಳ್ಳವರು ನೆಡ್ಲೆ ನರಸಿಂಹ ಭಟ್ರು. ಆವಾಗ ಕಲ್ಲಾಡಿ ವಿಠ್ಠಲ ಶೆಟ್ಟರು ಹೇಳ್ತಿದ್ದುದುಂಟಂತೆ, ನೆಡ್ಲೆ ನರಸಿಂಹ ಭಟ್ರು ಇತ್ತಂಡ ಎಂಕಲ್ನ ಆಟ ರೈಸುಂಡು ವಾ ಪೋಡಿಗೆಲ್ಲ ಹೆಜ್ಜೆ ಅಂತೇಳಿ. ಅಂದರೆ ಅವರಿದ್ದರೆ ಅವರ ಒಂದು ನಿರ್ದೇಶನ ಅಷ್ಟು ಮಹತ್ವ ಪರಿಣಾಮ ಬೀರ್ತಿತ್ತು. ಅಂತಹ ನೆಡ್ಲೆ ನರಸಿಂಹ ಭಟ್ರ ಒಂದು ಸಾಂಗತ್ಯ ಕೃಷ್ಣಮೂಲ್ಯರಿಗೆ ದೊರಕಿತು. ಹಾಗಾಗಿ ಇವರು ಒಂದು ಉತ್ತಮ ಕಲಾವಿದನಾಗಿ ಬೆಳೆಯಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಇವರು ಆ ಕಟೀಲು 3ನೇ ಮೇಳದಲ್ಲಿ ಚೆನ್ನಾಗಿ ಬೆಳೆಸಿಕೊಂಡ್ರು. ಕುರಿಯ ಶಾಸ್ತ್ರಿಗಳ ನಿರ್ದೇಶನ, ನೆಡ್ಲೆ ನರಸಿಂಹ ಭಟ್ರ ಒಂದು ನಡೆಯ ಒಂದು ಕ್ರಮ, ಹೀಗೆಲ್ಲವನ್ನು ಕರಗತ ಮಾಡಿಕೊಂಡು ಹಂತ ಹಂತವಾಗಿ ಮೇಲೇರಿ ಬಂದರು. ಪ್ರಾರಂಭದಲ್ಲಿ ಪುಂಡಿ ವೇಷ, ನಂತರ ಕೋಲು ಕಿರೀಟದ ವೇಷ, ಈಗ ಪ್ರಧಾನ ವೇಷಧಾರಿಯಾಗಿ, ಹಾಗೆ ಮೇಳದ ಕಟೀಲು 3ನೇ ಮೇಳದ ಮ್ಯಾನೇಜರಾಗಿಯೂ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದರೆ ಪ್ರಾರಂಭದಿಂದ, ಅಂದರೆ ಅವರು ಯಕ್ಷಗಾನ ರಂಗಕ್ಕೆ ಪ್ರವೇಶಿಸಿದ್ದೇ ಕಟೀಲು ಮೇಳದಲ್ಲಿ. ಅಂದರೆ 39 ವರ್ಷಗಳ ಹಿಂದೆ, ಅಂದರೆ ಈಗ ಅವರಿಗೆ 40ನೇ ವರ್ಷದ ತಿರುಗಾಟ. 40 ವರ್ಷಗಳಿಂದಲೂ ಒಂದೇ ಮೇಳದಲ್ಲಿ, ಕಟೀಲು ಮೇಳದಲ್ಲೇ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಇವರ ಪಾತ್ರ, ನಾನು ತುಂಬ ಪಾತ್ರವನ್ನು ನೋಡಿದ್ದೇನೆ ಹಾಗೂ ನಾನು ಮೆಚ್ಚಿದ್ದೇನೆ. ಇವರು ಮಾಡುವಂತಹ ಅಭಿಮನ್ಯುವಾಗಲಿ, ಶ್ವೇತಕುಮಾರವಾಗಲಿ, ಕಟೀಲು ಕ್ಷೇತ್ರ ಮಹಾತ್ಮೆಯ ಜಾಬಾಲಿ, ಹಾಗೆ ತಿರುಪತಿ ಕ್ಷೇತ್ರ ಮಹಾತ್ಮೆಯ ಮಾಧವ ಭಟ್ಟ, ಪ್ರಧಾನವಾಗಿ ಹೇಳಬೇಕಾದದ್ದು ದೇವಿ ಮಹಾತ್ಮೆಯ ಶ್ರೀ ವಿಷ್ಣು, ಯಮದಗ್ನಿ, ಪರಶುರಾಮ, ಹೀಗೆ ಎಲ್ಲ ಪಾತ್ರಗಳನ್ನು ಮಾಡಿದರೂ ಸಹ ಎಲ್ಲದರಲ್ಲಿಯೂ ಅಲ್ಲಿ ಅವರದ್ದೇ ಆದಂಥ ಅದರಲ್ಲಿ ಒಂದು ಚಾಪು ಇರ್ತದೆ. ಅಂದರೆ ಕೃಷ್ಣಮೂಲ್ಯರು ಮಾಡಿದಂತಹ ಪಾತ್ರ ಅಂತ ಹೇಳಿದ್ರೆ ಹೀಗೆ ಅಂತೇಳಿ ನಾವು ದೇವಿ ಮಾತಿನಲ್ಲಿ ನೋಡಿರ್ಬೋದು. ವಿಷ್ಣುವಿನ ಪಾತ್ರ, ಅದರಲ್ಲಿ ಬರುವಂಥ ಮಧುಕೈಟಪಲ್ಲಿ ಸಂಭಾಷಿಸುವಂಥದ್ದು ಒಂದು ವಿಷಯವನ್ನು ಹೇಳಲೇಬೇಕಾಗ್ತದೆ. ಕೃಷ್ಣಮೂಲ್ಯರ ವೇಷಗಳಲ್ಲಿ ತಿಳಿ ಹಾಸ್ಯ ಭರಿತವಾದಂಥ ಸಂಭಾಷಣೆ ಇದ್ದರೆ ಆ ಪಾತ್ರವು ಕಳೆಗಟ್ಟುತ್ತದೆ. ಅಂದರೆ ತಿಳಿ ಹಾಸ್ಯ ಅಂದರೆ ಹೆಚ್ಚು ಹಾಸ್ಯವಲ್ಲ, ಅದು ಒಂದು ತಿಳಿ ಹಾಸ್ಯ. ಉದಾಹರಣೆ ಹೇಳುವುದಾದರೆ ದೇವಿ ಮಹಾತ್ಮೆಯ ವಿಷ್ಣು ಅಂತಲೇ ಹೇಳ್ಬೋದು. ಅಲ್ಲಿ ಮಧುಕೈಟಮ್ನಲ್ಲಿ ಸಂಭಾಷಿಸುವಾಗ ಅಲ್ಲಿ ಸ್ವಲ್ಪ ಮುಗ್ಧತೆಯ ಅಂಥೇಳಿ ಆ ರೀತಿಯಲ್ಲಿ ವಿಷ್ಣು ಅಲ್ಲಿ ಪಾತ್ರವನ್ನು ನಿರ್ವಹಿಸುವುದು. ಅಲ್ಲಿ ಹಾಸ್ಯವನ್ನು, ಮಧುಕೈಟಭರೆಂದರೆ ಹುಂಬರು, ದಡ್ಡರು, ಏನು ತಿಳಿಯದಂಥ ಒಂದು ರಕ್ಕಸರು, ಅವರಲ್ಲಿ ಒಬ್ಬ ಎಲ್ಲವನ್ನು ತಿಳಿದಂಥ ಜ್ಞಾನಿಯಾದಂಥ ವಿಷ್ಣು ಮಾತನಾಡುವಾಗ ಅವರ ಮಟ್ಟಕ್ಕೆ ಇಳಿದು ಮಾತನಾಡಬೇಕಾಗ್ತದೆ. ಅಂದರೆ ಅಲ್ಲಿ ಅವನು ಸಹ ಒಂದು ತಿಳಿ ಹಾಸ್ಯದಲ್ಲಿ ಮಧುಕೈಟಭ ಸಂಭಾಷಿಸುವಂಥದ್ದು. ಅಂದರೆ ಅಲ್ಲಿ ಹೇಳುವಂಥ ಸಾಮಾನ್ಯವಾದಂಥ ಸಂಭಾಷಣೆ, ಅದು ಎಲ್ಲ ಗೊತ್ತಿರುವಂಥದ್ದೇ. ಮಧುಕೈಟಭ ಹೇಳುವಾಗ ನಿನ್ನ ಬಾಯಿ ಅವನ ಕಾಲು, ನಿನ್ನ ಮೂಗು ಅವನ ಕಣ್ಣು, ನಿನ್ನ ತಲೆ ಅವನ ಕಿವಿ ಅಂತ ಹೇಳಿದರೆ ಅಲ್ಲಿ ಹೇಳುವಂಥ ಒಂದು ಹಾಸ್ಯ ಅದು. ಹಾಗೆ ಅಂತಹ ಒಂದು ಪಾತ್ರ ಸಿಕ್ಕಿದರೆ, ಹಾಗೆಯೇ ಗರುಡೋದ್ಭವದಲ್ಲಿ ಬರುವಂತಹ ಕಾರ್ಕೋಟಕ ಒಂದು ಅತ್ಯುತ್ತಮವಾದಂಥ ಒಂದು ಹಾಸ್ಯದ ಒಂದು ಊರಣ ಉಂಟು ಅದರಲ್ಲಿ, ಅಂತಹ ಪಾತ್ರ. ಹಾಗೆಯೇ ತಿರುಪತಿ ಕ್ಷೇತ್ರ ಮಹಾತ್ಮೆಯಲ್ಲಿ ಬರುವಂತಹ ಮಾಧವ ಭಟ್ಟ, ಒಬ್ಬ ಶಾಸ್ತ್ರೀಯ ಬ್ರಾಹ್ಮಣನಾದಂಥ ಮಾಧವ ಭಟ್ಟ ಒಬ್ಬ ಏನೋ ಕಾರಣಾಂತರದಿಂದ ಸ್ತ್ರೀಲಂಪಟನಾಗಿ ಹೊಲತಿಯೊಟ್ಟಿಗೆ ಕೂಡುವಂಥ ಒಂದು ಸಂದರ್ಭ ಅವರು ಒದಗಿ ಬಂದಾಗ ಅಲ್ಲಿ ಮಾಧವ ಭಟ್ಟನಾಗಿ ಹೇಗೆ ನಿರ್ವಹಣೆ, ಸ್ವಲ್ಪ ಹಾಸ್ಯ, ಇಂಥ ಪಾತ್ರಗಳೆಲ್ಲ ನಮ್ಮದು ಕೃಷ್ಣಮೂಲ್ಯರಲ್ಲಿ ನಾವು ಕಾಣಬೇಕಾಗ್ತದೆ. ಹಾಗೆ ಇವರು ಹಿರಿಯ ಕಲಾವಿದರು, ಉತ್ತಮ ಮಾತುಗಾರರು ಮಾತ್ರವಲ್ಲ, ಭಾವಾಭಿನಯ ಇವರ ಮಾಡುತ್ತಿರುವಂಥ ಒಂದು ಯಾವುದೇ ಪ್ರಸ್ತುತಿ ಇರಲಿ ಅಲ್ಲಿ ಅವರು ಭಾವನೆಗೆ ಹಾಗೂ ಆ ಸಂದರ್ಭಕ್ಕೆ ಸರಿಯಾಗಿ ಅವರದಾದಂಥ ಒಂದು ನಿರ್ವಹಣೆ ಇರ್ತದೆ. ಒಂದು ದುಃಖದ ಸಂದರ್ಭವಂತ ಆದರೆ ಅಲ್ಲಿ ದುಃಖವೇ,
ಶೃಂಗಾರದ ಒಂದು ಸನ್ನಿವೇಶ ಆದರೆ ಶೃಂಗಾರವೇ, ಇದೆಲ್ಲವನ್ನು ಅವರು ಅಂದರೆ ಇದಕ್ಕೆ ನಡೆ ಅಂತ ಹೇಳ್ತೇವೆ ನಾವು. ಒಂದು ಪ್ರಸಂಗದ ನಡೆ ಏನುಂಟೋ ಅದನ್ನು ಅರಿತು ವ್ಯವಹರಿಸುವಂತಹ ಒಂದು ಕೌಶಲ್ಯ ನಾವು ಕೃಷ್ಣಮುಲ್ಲರಲ್ಲಿ ಕಾಣಬಹುದು. ಹಾಗೆ ಇವರು ಉತ್ತಮ ವೇಷಧಾರಿಗಳು ಮಾತ್ರವಲ್ಲ, ಉತ್ತಮ ಗುರುಗಳು. ಹೌದು, ಅವರ ಶಿಷ್ಯಂದರು ತುಂಬ ಜನ ಇದ್ದಾರೆ. ಒಬ್ಬರು ಇಲ್ಲೇ ವಿನೋದ ಗಟ್ಟಿಯವರು ಇಲ್ಲೇ ಇದ್ದಾರೆ. ಹಾಗೆ ತುಂಬ ಜನ ಶಿಷ್ಯಂದಿರು. ನಾನು ನಿನ್ನೆ ಇವರ ಬಗ್ಗೆ ಒಂದು ಫೇಸ್ಬುಕ್ನಲ್ಲಿ ಒಂದು ಇವರ ಬಗ್ಗೆ ಒಂದು ಬರಹವನ್ನು ಹಾಕಿದಾಗ ಅದರಲ್ಲಿ ಒಂದು ಸಾಧಾರಣ 10-15 ಕಮೆಂಟು, ಇವರು ನನಗೂ ಕಲಿಸಿದ್ದಾರೆ, ಇವರು ನನಗೂ ಗುರುಗಳು ಅಂತೇಳಿ. ಅಂದರೆ ಎಲ್ಲೆಲ್ಲಿಯ ಊರಿನಲ್ಲಿ ಚದುರಿ ಹೋಗಿದ್ದಾರೆ, ಅಷ್ಟು ಒಂದು ಶಿಷ್ಯ ಸಂಪತ್ತನ್ನು ಹೊಂದಿದ್ದಾರೆ. ಒಬ್ಬ ಗುರುವಿಗೆ ದೊಡ್ಡ ಸಂಪತ್ತಿ ಅಂತ ಹೇಳಿದರೆ ಒಂದು ಉತ್ತಮವಾದಂಥ ಶಿಷ್ಯ. ಹಾಗೆ ಅಂಥ ತುಂಬ ಮಂದಿ ಶಿಷ್ಯಂತರನ್ನು ಇವರು ಗಳಿಸಿದ್ದಾರೆ. ಮತ್ತು ಕೈರಂಗಳ ಕೃಷ್ಣಮುಲ್ಯರು ಒಂದು ಕೃತಜ್ಞತಾ ಭಾವವುಳ್ಳಂಥವರು. ಅಂದರೆ ಇವರು ಸರಳ ಹಾಗೂ ಸಜ್ಜನರು, ಹಾಗೆ ಕೃತಜ್ಞತೆ. ಒಂದು ಉದಾಹರಣೆ ಹೇಳುವುದಂತಾದರೆ, ಇದೊಂದು ನನ್ನದೊಂದು ವೈಯಕ್ತಿಕವಾದಂಥ ಘಟನೆ. ನಾನೊಂದು ಉದಯವಾಣಿಯಲ್ಲಿ ಯಾವಾಗಲೂ ಒಂದು ಆವಾಗ ಲೇಖನವನ್ನು ಬರಿತಾ ಇರ್ತೇನೆ. ಹಾಗೆ 100 ಮಂದಿ ಕಲಾವಿದರ ಒಂದು ಪರಿಚಯ ಲೇಖನವನ್ನು ಬರೆದಿದ್ದೇನೆ. ಹಾಗೆ ಬರೆದಂಥ ಕಲಾವಿದರು ನನಗೆ ಫೋನ್ ಮಾಡ್ತಾರೆ, ಒಳ್ಳೆಯದಾಗಿದೆ ಹೇಳ್ತಾರೆ, ಅಲ್ಲಿಗೆ ವಿಷಯ ಬಿಡ್ತಾರೆ. ಹಾಗೆ ನಾನು ಕೈರಂಗಳ ಕೃಷ್ಣಮುಲ್ಯರಿಗೆ 3 ವರ್ಷಗಳ ಮೊದಲು ಮಂಗಳೂರಿನ ಯಕ್ಷ ಕಲಾರಾಧನಾ ಸಂಸ್ಥೆಯಿಂದ ಒಂದು ಸನ್ಮಾನ ಜರುಗಿತ್ತು. ಆ ಸಂದರ್ಭದಲ್ಲಿ ನಾನೊಂದು ಉದಯವಾಣಿಯಲ್ಲಿ ಅವರ ಬಗ್ಗೆ ಅವರಿಗೆ ಗೊತ್ತಿಲ್ಲದಾಗಿ ಅವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ನಾನು ಉದಯವಾಣಿಯಲ್ಲಿ ಒಂದು ಬರಹವನ್ನು ಬರೆದಿದ್ದೆ. ಅದನ್ನು ಅವರು ನೋಡಿದ ಕೂಡಲೇ ನನ್ನ ಫೋನ್ ನಂಬರನ್ನು ಯಾರನ್ನಲ್ಲಿ ಪಡೆದು ಅವರು ನನಗೆ ಫೋನ್ ಮಾಡಿದರು, ಒಳ್ಳೆಯದಾಗಿದೆ ಅಂತ ಹೇಳಿದರು. ಅದು ಮಾಮೂಲಾಗಿ ಹೇಳುವಂಥದ್ದು, ಅದರಲ್ಲಿ ಏನು ದೊಡ್ಡ ವಿಷಯ ಏನಿಲ್ಲ. ಹಾಗೆ ಆದರೆ ಅವರು ಅದನ್ನು ಅಲ್ಲಿಗೆ ಬಿಡಲಿಲ್ಲ. ನಂತರ ನಾನು ಎಲ್ಲಿ ಸಿಕ್ಕಿದ್ರು ಸಹ ನಾನಂದರೆ ನನಗೆ ಒಂದು ಮೇಳಕ್ಕೆ ಹೋದ ಕೂಡಲೇ, ಒಂದು ಆಟಕ್ಕೆ ಹೋದ ಕೂಡಲೇ ಮೊದಲು ಹೋಗೋದು ನಾನು ಚೌಕಿಗೆ. ಅಂದರೆ ಕಲಾವಿದರ ಮೇಲೆ ನನಗೆ ಹೆಚ್ಚು ಪ್ರೀತಿ, ಅವರ ಮೇಲೆ ಅಭಿಮಾನ. ಮಾತನಾಡಲಿಕ್ಕೆ ಹೋಗುವಾಗ ಇವರು ನನ್ನನ್ನು ನೋಡೋದು, ಕರೆಯುವುದು. ಅಲ್ಲಿ ಇವರು ಚಾಪೆಯಲ್ಲಿ ಕುಳಿತುಕೊಳ್ಳುವಾಗ ನಾನು ಸಹ ಚಾಪೆಯಲ್ಲಿ ಕುಳಿತುಕೊಳ್ಳುವುದು. ಹಾಗೆ ಇವರನ್ನು ಕರೆದು ಒಬ್ಬೊಂದು ಕಲಾವಿದನ್ನು ಕರೆದು ಹೇಳುವುದು. ಇವರು ಯಾರು ಗೊತ್ತುಂಟೆ ನನಗೆ, ಕೆಲವರಿಗೆ ಗೊತ್ತಿರುವುದಿಲ್ಲ. ಇಲ್ಲ ಅಂದರೆ ಯುವ ಕಲಾವಿದರಿಗೆ ನನ್ನ ಬಗ್ಗೆ ಹೆಚ್ಚು ಪರಿಚಯ ಇರುವುದಿಲ್ಲ. ಹೆಸರು ಕೇಳಿರ್ಬೋದು, ನೋಡಿ ಗೊತ್ತಿರೋದಿಲ್ಲ. ಇಲ್ಲ, ಇವರು ಶಾಂತರಾಮ್ ಕೊಟ್ಟವರು ಅಂತೇಳಿ, ಈ ಕೈರಂಗಳ ಕೃಷ್ಣಮುಲ್ಯ ಯಾರು ಅಂತೇಳಿ ಇಡೀ ಜಗತ್ತಿಗೆ ತೋರಿಸಿಕೊಟ್ಟದ್ದು ಇವರು ಅಂತ ಹೇಳೋದು. ಇವರು ಅಂದರೆ ನಿಜ ಯಥಾರ್ಥ ಕೇಳಿದಾದರೆ ಅದೊಂದು ದೊಡ್ಡ ವಿಷಯವಲ್ಲ. ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದಿದ್ದರೆ ದೊಡ್ಡ ವಿಷಯ ಅಲ್ಲ. ಆದರೆ ಕೈರಂಗಳ ಕೃಷ್ಣಮುಲ್ಯರಿಗೆ ಅದೊಂದು ದೊಡ್ಡ ವಿಷಯ. ಯಾಕೆಂತ ಹೇಳಿದರೆ ಅವರಲ್ಲಿರುವಂಥ ಕೃತಜ್ಞತೆ. ಒಮ್ಮೆ ನಾನು ಹೇಳಿದೆ, ಕೃಷ್ಣಣ್ಣ ಅಂಚದ ಲತ್ತಿ ಅವು ಈರೆ ಎನ್ನಡ್ದು ಈ ಜಗತ್ತಿಗೆ ತೋಜಿನತ್ತು ಈರೆಡೆ ಇತ್ತಿನ ಪ್ರತಿಭೆನೇ ಈರೆಗೆ ಜಗತ್ತು ಒಂದು ಗುರುತಿಸಾನೆ. ಹಾಗೆ ಹೇಳಿದ್ರು. ಅವರು ಹೇಳೋದು ಹಾಗಲ್ಲ, ಯಾಕೆಂದರೆ ನನ್ನಲ್ಲಿ 7-8 ಜನ ಬಂದು ಕೃಷ್ಣಣ್ಣ ನಿಮ್ಮದು ಎಲ್ಲ ಮಾಹಿತಿ ಕೊಡಿ, ಪೇಪರಲ್ಲಿ ಹಾಕ್ತೇವೆ ಅಂತೇಳಿ ಹೇಳಿಕೊಂಡೋದವ್ರು ಪತ್ತೆ ಇಲ್ಲ, ಇವತ್ತಿಗೂ ಪೇಪರಲ್ಲಿ ಬರಲಿಲ್ಲ. ನೀವು ಹಾಗೆ ಅಲ್ಲ, ನನ್ನ ಹತ್ರ ಕೇಳದೆ ನನ್ನ ವಿಷಯ ಸಂಗ್ರಹಿಸಿ ಪೇಪರಲ್ಲಿ ಹಾಕಿದ್ದೀರಿ. ಇವರು ವಿನೋದ ಗಟ್ಟಿಯವ್ರಿಗೂ ಸಹ ಅವರು ಗುರ್ತ ಮಾಡಿದ್ದು, ಹಾಗೆ ಪರಿಚಯ ಮಾಡಿದ್ದು. ಒಮ್ಮೆ ಮೂಡುಬಿದ್ರೆ ಸಿಗುವಾಗ ಇವರು ಯಾರು ಗೊತ್ತುಂಟಾ, ಇವರು ಶಾಂತರಾಮ್ ಕೊಡುವ, ನನ್ನನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿದ್ದು. ಆಗಲೂ ನಾನು ಇದೇ ಮಾತು ಹೇಳಿದ್ದು, ನಾನಲ್ಲ ಪರಿಚಯ ಮಾಡಿದ್ದು, ನಿಮ್ಮಲ್ಲಿರುವಂಥ ಪ್ರತಿಭೆ ನಿಮ್ಮನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿದೆ. ಈ ಮಾತನ್ನು ನಾನು ಯಾಕೆ ಹೇಳಿದ್ದೆ ಅಂತ ಹೇಳಿದರೆ, ಕೃಷ್ಣಮುಲ್ಯರಲ್ಲಿರುವಂಥ ಒಂದು ಮುಗ್ಧತನ ಹಾಗೂ ಅವರಲ್ಲಿರುವಂಥ ಒಂದು ಕೃತಜ್ಞತೆ, ಹಾಗೂ ಅವರು ಯಾವುದೇ ವಿಷಯವಾಗಿ ನಮಗೆ ಒಬ್ಬರು ಉಪಕಾರ ಮಾಡಿದರೆ ಅಥವಾ ನಮಗೆ ಸಹಾಯಕ್ಕೆ ಒದಗಿದರೆ ಅದನ್ನು ಮರೆಯಬಾರದು ಎಂಬಂಥ ಮೂಲ ಗುಣ ಮನುಷ್ಯನಲ್ಲಿ ಏನುಂಟೋ ಅದನ್ನು ನಾವು ಕೈರಂಗಳ ಕೃಷ್ಣಮುಲ್ಯರಲ್ಲಿ ಕಾಣಬಹುದು. ಇವತ್ತು ಸನ್ಮಾನಿತರಾದಂಥ ಕೃಷ್ಣಮುಲ್ಯರಿಗೆ ಭಗವಂತನು ಆಯುರಾರೋಗ್ಯ ಭಾಗ್ಯ ಸರ್ವ ಸುಖ ಸಂಪದವನ್ನು ಅನುಗ್ರಹಿಸಲಿ ಎಂದು ಶುಭಾರೈಸುತ್ತಾ, ಹಾಗೆಯೇ ಇಂದು ಇವರಿಗೆ ಸನ್ಮಾನವನ್ನು ನಡೆಸಿಕೊಟ್ಟಂತಹ ತಲಪಾಡಿ ಯಕ್ಷಮಿತ್ರರಿಗೂ ಹಾಗೆ ಹೊಸಹಿತ್ಲು ಮಾಲಿಂಗ ಭಟ್ ಇದರ ಪ್ರಶಸ್ತಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳು. ಸಂತಸ ಕನಪಿ ಎರುಮೆನ ಕೊರ್ದು ಬೆಸರಿನ ಕಣಪಿ ಮನದಿಂಚ
ಸಂತಸ ಕಲಪಿ ಎಮ್ಮೆನ ಕುದ್ದು ಬೆಸರನ ಕಲಪಿ ಗೆಲದಿಂಚಿನ ಯಕ್ಷಗಾನ ನುಡಿಯನ್ನಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದೆ. ಗುರುಭ್ಯೋ ನಮಃ. ಯಾಕಂತ ಹೇಳಿದರೆ ವಿದ್ಯೆ ಹೇಳಿಕೊಟ್ಟವರು ಮಾತ್ರ ಗುರುಗಳಲ್ಲ, ನಮಗೆ ಯಾವುದನ್ನೆಲ್ಲ ನಮ್ಮ ಸಕಾಲಕ್ಕೆ ಒದಗಿಸಿದರೂ ಅವರೆಲ್ಲರೂ ಗುರುಗಳಾಗಿರ್ತಾರಂತೆ. ನಾವು ತಂದೆ ತಾಯಿ ಗುರು ಈ ಮೂರನ್ನು ಒಂದೇ ಸ್ಥಾನದಲ್ಲಿ ಇರಿಸಿದ್ದಾರೆ. ಆದ್ದರಿಂದ ನನ್ನನ್ನು ಎಲ್ಲಿಯೋ ಇದ್ದಂಥ ಒಂದು ಸುಲಭದಲ್ಲಿ ಹೇಳ್ತಿದ್ದರೆ, ಕಾಡಲ್ಲಿದ್ದಂಥ ಕಲ್ಲನ್ನು ಶಿಲ್ಪಿಯಾದವ ಕೆತ್ತಿದಾಗ ಆ ಶಿಲ್ಪಿ ಯೋಗ್ಯ ಅರ್ಚಕರಿಗೆ ಇತ್ತಾಗ ಶಿಲ್ಪಿಗೆ ದೇವತ್ವವನ್ನು ಆರೋಪಿಸ್ತಾರೆ, ಆ ಶಿಲೆಗೆ ದೇವರನ್ನು ಆರೋಪಿಸ್ತಾರೆ. ಹಾಗಿದ್ದರೆ ಶಿಲೆ ದೇವರಾಯಿತೋ, ಕೆತ್ತಿದ ಶಿಲ್ಪಿ ದೇವರು ಮಾಡಿಸಿದನೋ, ಅಥವಾ ಆರಾಧನೆ ಪೂಜೆ ಮಾಡಿದಂಥ ಆ ವೈದಿಕರವರನ್ನು ದೇವರು ಮಾಡಿದನು? ಶಿಲೆ ದೇವರಲ್ಲ, ಮೂರ್ತಿ ಕಲ್ಲು ಯಾವಾಗ ದೇವರಾಗ್ತಾರೆ? ಹಾಗಿದ್ರೆ ಇವರೆಲ್ಲರೂ ಸೇರಿ ನನ್ನನ್ನೊಂದು ಕೈರಂಗಳ ಕೃಷ್ಣಮೂಲ್ಯ ಅಂತ ಮಾಡಿದ್ದರಲ್ಲಿ ಪ್ರಮುಖರು ನನ್ನ ಆರಾಧ್ಯ ದೇವರ ಸ್ಥಾನಕ್ಕಿರುವಂತಹ ಹೊಸೈತಲು ಮಾಲಿಂಗ ಭಟ್ರಿಗೆ ಮೊದಲಾಗಿ ಗುರುಭ್ಯೋ ನಮಃ ಅಂತ ಹೇಳಿದೆ. ಇನ್ನು ಕೈರಂಗಳ ಕೃಷ್ಣಮೂಲ್ಯ ಅಂತ ಹೇಳಿ ಗುರುತಿಸಿದರೆ ಅದು ಕಟೀಲು ಮೇಳ. ಕಟೀಲು ಮೇಳಕ್ಕಿಂತ ಜೊತೆಗೆ ಕೈರಂಗಳ ಗ್ರಾಮದ ಗೋಪಾಲಕೃಷ್ಣ ಸಾನ್ನಿಧ್ಯದಲ್ಲಿ ನಾನು ಅದನ್ನು ಅಭ್ಯಾಸಿಸದೇ ಹೋಗುತ್ತಿದ್ದರೆ ನಾನು ಕಟೀಲು ಮೇಳಕ್ಕೆ ಹೋಗುವ ಹಾಗಿರಲಿಲ್ಲ. ಆದ್ದರಿಂದ ಆರಾಧ್ಯ ದೇವರಾದಂಥ ಗೋಪಾಲಕೃಷ್ಣನನ್ನು ಮತ್ತು ನನ್ನನ್ನು ಈ ಮಟ್ಟಕ್ಕೆ ಏರಿಸಿದಂಥ ನನ್ನ ಸೇವೆ ಮಾಡುವ ದೇವರಾದಂಥ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವರಿಗೆ ಮೊದಲಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಆಮೇಲೆ ವೇದಿಕೆಯಲ್ಲಿರುವಂಥ ಗಣ್ಯಾತಿಗಣ್ಯ ವ್ಯಕ್ತಿಗಳು, ಒಬ್ಬೊಬ್ಬರನ್ನು ಹೆಸರು ಎತ್ತಿ ಹೇಳುವುದಿಲ್ಲ, ಕಿರಿಯವರಾಗಿರ್ಬೋದು, ಅವರಲ್ಲಿಯೂ ಕೂಡ ಒಂದು ವಿದ್ಯೆಯ ಪ್ರತಿಭೆ ಉಂಟು. ಆದ್ದರಿಂದ ಪ್ರತಿಭೆ ಉಳ್ಳಂಥ ಗಣ್ಯಾತಿಗಣ್ಯರಿಗೆ ಮೊದಲಾಗಿ ವಂದಿಸ್ತೇನೆ. ಹಾಗೆಂದು ಈ ಸಭೆ ನಡೀಬೇಕಿದ್ದರೆ ಸಭ್ಯರ ಉಪಸ್ಥಿತಿ ಬೇಕು. ಆದ್ದರಿಂದ ಇಲ್ಲಿ ಸೇರಿದಂಥ ಸಭ್ಯರಿಗೆ ವಂದಿಸ್ತೇನೆ. ನನ್ನನ್ನು ಇವತ್ತು ದೊಡ್ಡ ವ್ಯಕ್ತಿ ಅಂತ ಹೇಳಿದರು. ನಮ್ಮ ಡಾಕ್ಟ್ರಿಗೆ ಗೊತ್ತುಂಟು ನಾನು ಎಲ್ಲಿದ್ದ ವ್ಯಕ್ತಿ ಅಂತೇಳಿ. ಇವರು ನೋಡುವುದಕ್ಕಿಂತ ಮೊದಲು ನಮ್ಮ ಹೊಸೈತಿಲಿನ ಡಾಕ್ಟ್ರು ನೋಡಿದ್ದಾರೆ ಬಾಲ್ಯದಲ್ಲಿರುವಾಗ. ಹಾಗಂತ ಹೇಳಿಕೊಂಡು ನಾನು ಈ ಮಟ್ಟಕ್ಕೆ ತಂದಾಗ ನಮ್ಮ ಶಾಂತರಾಮ ಕೊಡುವರೊಂದು ಮಾತು ಹೇಳಿದರು, ನನ್ನಲ್ಲಿರುವಂಥ ಪ್ರತಿಭೆ ಅಂತೇಳಿ. ಪ್ರತಿಭೆ ದೊಡ್ಡದಲ್ಲ, ಆ ಪ್ರತಿಭೆಯನ್ನು ಅರಿತು ಸವಿಯುವುದು ದೊಡ್ಡದು. ಹಣ್ಣಿನಲ್ಲಿ ರುಚಿ ಉಂಟು, ಸರಿ ಒಪ್ಪಿಕೊಳ್ಳುತ್ತೇನೆ, ಆದರೆ ಹಣ್ಣಿನ ಸವಿಯನ್ನು ರುಚಿ ಉಂಡವ ಹೇಳಬೇಕು. ಹಣ್ಣಿನ ರುಚಿಯೆಲ್ಲ ಹುಳಿಯೋ ಅಥವಾ ಸಿಹಿಯೋ ಕಹಿಯೋ ಇದ್ದರೆ ಅದನ್ನು ಸವಿಯುವವರು ಬೇಕು. ಹಾಗೆ ಸವಿಯುವವರಿದ್ದದ್ದು ಶಾಂತರಾಮ ಕೊಡುವರು. ನನ್ನ ಬಗ್ಗೆ ಅವರು ಬರೆದರು ಅಂತ ಹೇಳಿದರು. ಬರೆದದ್ದಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ಅವರು ಮಾತಾಡುವಾಗ ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ, ಇದ್ದದ್ದನ್ನು ಖಂಡಾತುಂಡವಾಗಿ ಹೇಳಿಬಿಡುವುದವರು, ಸರಿಯೋ ತಪ್ಪಂತ ಮತ್ತೆ ಕೇಳುವುದವರು. ಹಾಗಿದ್ದರೆ ವಂಚನೆಯಿಂದ ನಮ್ಮನ್ನು ಹೊಗಳುವುದಲ್ಲ, ತಪ್ಪನ್ನು ಕೂಡ ಎತ್ತಿ ಹೇಳಿದವರಿದ್ದಾರೆ ಕೊಡುವರು. ಅದು ನನಗೆ ಸಂತೋಷ ಕೊಟ್ಟದ್ದು. ಆದ್ದರಿಂದ ಅವರು ಹೋದಲ್ಲಿ ನಾನು ಮಾತನಾಡುತ್ತಿದ್ದ. ಹೌದು, ಹಾಗೆಂದು ಈ ಮಟ್ಟಕ್ಕೆ ಏರುವುದಕ್ಕೆ ಸಕಾರಣರು ನನ್ನ ಗುರುಗಳು ಒಬ್ಬರಲ್ಲ. ಮೊದಲಿಗೆ ಪಂಚಾಂಗ ಮಾಡಿದ್ದ, ಹೌದು, ಮನೆ ಕಟ್ಟಬೇಕಿದ್ರೆ ಪಂಚಾಂಗ ಬೇಕು, ಪಂಚಾಂಗ ಮಾಡಿದ್ದು ಗುರುಗಳು. ಆಮೇಲೆ ನನ್ನನ್ನು ಈ ಯಕ್ಷಗಾನಕ್ಕೆ ಎಳೆದು ತಂದವರು ಅಂತ ಹೇಳಿದರೆ ಆನೆಗುಂಡಿ ಗಣಪತಿ ಭಟ್ರು. ಅವರನ್ನು ನಾನು ಸ್ಮರಣೆ ಮಾಡಲೇಬೇಕು. ನಾನು ಎಲ್ಲಿಯೂ ಇದ್ದವನನ್ನು ಬರಬೇಕು, ಯಕ್ಷಗಾನ ಕಲಿಬೇಕು ಅಂತೇಳಿ. ಮೇಲೆ ಮೇಳಕ್ಕೆ ಹೋಗಬೇಕಿದ್ರೆ ಅವರಿಗೆ ಪರಿಚಯ ಇರ್ಬೋದು. ಬಾಕ್ರಬೈಲ್ ರವೀಂದ್ರ ರೈ ಗೊತ್ತಿದ್ದೀರಿ? ಬಾಕ್ರಬೈಲ್ ರವೀಂದ್ರ ರೈ ನೀನು ಕಟೀಲು ಮೇಳಕ್ಕೆ ಹೋಗಲೇಬೇಕು ಅಂತೇಳಿ ಹೇಳ್ಕೊಂಡು ಹೋಗಿದ್ದಾರೆ. ಹೋದ ಮೇಲೆ ಹೊಸೈತರು ಅಲ್ಲ ಕುರಿಯ ಶಾಸ್ತ್ರಿಗಳು, ಹಾಗಲ್ಲ ಕೃಷ್ಣ, ಅದು ಹೀಗೆ ಈ ಪಾತ್ರ ಚೂರು ಕಡಿಮೆ ಮಲ್ಪು ಹೌದಾ, ಪಾತ್ರ ಕಡಿಮೆ ಮಾತ್ರ ತಪ್ಪು ಕಡಿಮೆ ಬರ್ಬೋಣ ಮಾರಾಯ, ಒಂಥ ಪಾತ್ರ ಜನಕ್ಕಲ್ಲಿ ಮೆಚ್ಚುಗೆ ಆಗ್ಬಿಡು. ಇಂಥದ್ದನ್ನೆಲ್ಲ ಹಲವು ಸಲ ಹೇಳಿದ್ದಾರೆ. ಇನ್ನು ನಮಗೆ ಯಾವುದೇ ದುಃಖ ವೇದನೆ ಆಗದೆ ನಮ್ಮ ತಪ್ಪುಗಳನ್ನು ತಿದ್ದುವುದರಲ್ಲಿ ನಾನು ಕಂಡ ಯಕ್ಷಗಾನದಲ್ಲಿ ನೆಡ್ಲೆ ನರಸಿಂಹಭಟ್ರು
ಯಾವುದೇ ಅಪೇಕ್ಷೆ ಇಲ್ಲದೆ ಯಕ್ಷಗಾನದ ಮೇಲೆ ಭಕ್ತಿ, ನಮ್ಮ ಮೇಲೆ ಪ್ರೀತಿ, ಆ ಭಕ್ತಿ ನಮ್ಮ ಮೇಲೆ ಪ್ರೀತಿ ಇಟ್ಟುತ್ತಿದ್ದಂಥ ನರಸಿಂಹಭಟ್ರು ಒಡನಾಡಿಗಳು ಕಲಾವಿದರು. ಗುಡ್ಡಪ್ಪಣ್ಣನೋ, ಗಂಗಯ್ಯ ಶೆಟ್ಟರೋ, ಪಡ್ಡಚಂದನನೋ, ಪುಂಡರೀಕಾಕ್ಷ ಉಪಾಧ್ಯಾಯರು, ಇವರೆಲ್ಲ ಒಟ್ಟು ಸೇರಿದಾಗ ನಮ್ಮದು ಯಕ್ಷಗಾನ ಆಗೋದು. ಒಬ್ಬನಿಂದ ಕಲೆ ಮೆರೆಯುವುದಿಲ್ಲ, ಸಮೂಹ ಕಲೆ ಅಂತ ಹೇಳೋದು ನಮ್ಮದು ಯಕ್ಷಗಾನವನ್ನು. ಒಬ್ಬರಿಂದ ಆಗೋದಿಲ್ಲ. ಹಾಗೆಂದು ಅವರೆಲ್ಲ ಸೇರಿದಾಗ, ನಿಮ್ಮಂಥವರು ಸಹಕರಿಸಿದಾಗ ತಪ್ಪನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿ ಹೇಳಿ ಒಪ್ಪನ್ನು ಸ್ವೀಕರಿಸಿ ಇವರೆಲ್ಲ ನನಗೆ ಸಹಕಾರ ಮಾಡಿದವರಿದ್ದಾರೆ. ಆದ್ದರಿಂದ ಇವತ್ತು ಇವರು ಈ ತಲಪಾಡಿಯ ಸಂಸ್ಥೆಯವರು ಕೊಟ್ಟಂತಹ ಈ ಪ್ರಶಸ್ತಿಯನ್ನು ನನಗೆ ಯಾರೆಲ್ಲ ಈ ಕೈರಂಗಳ ಕೃಷ್ಣಮೂಲ್ಯ ಅಂತೇಳಿ ಗುರುತಿಸುವುದಕ್ಕಾಗಿ ಪ್ರಯತ್ನ ಪಟ್ಟರೋ ಅವರೆಲ್ಲರನ್ನು ಮೊದಲಾಗಿ ಪ್ರಾರ್ಥನೆ ಮಾಡುತ್ತಾ ಅದನ್ನು ಸ್ವೀಕರಿಸಿದ್ದೇನೆ. ದೇವರಂತ ಪ್ರಸಾದ ಅಂತ ನಾನು ಸ್ವೀಕರಿಸಿದ್ದೇನೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಹೊಸೈತಲ ಮಾಲಿಂಗ ಭಟ್ರ ಪ್ರಥಮವಾದಂಥ ಪ್ರಶಸ್ತಿ ನಾನು ಕಂಡ ಹಾಗೆ ಬೇರೆ ಎಲ್ಲಿಯೂ ಆಗಲಿಲ್ಲ, ನಾನು ತಿಳಿದ ಹಾಗೆ ಆಗಲಿಲ್ಲ. ಈ ಪ್ರಥಮ ಪ್ರಶಸ್ತಿ ನನಗೆ ಕೊಡುವಾಗ ಅವರಿಗೆ ಶಾಲಾ ಹಾಕುವುದಕ್ಕೆ ಯಾರು ಬಂದದ್ದು ನೋಡಿ, ಒಮ್ಮೆ ಅದನ್ನೆಲ್ಲಮ್ಮ ನೋಡಿ. ಆ ಹುಡುಗಿ ನಾನು ಕಲಿತದ್ದು ಹೊಸೈತಲು ಮಾಲಿಂಗ ಭಟ್ರಿಂದ, ಅವರ ಶಿಷ್ಯ ನಾನು ನನಗೆ ಗೊತ್ತಿದ್ದಂಥ 2 ಹೆಜ್ಜೆಗಾರಿಕೆ ಹೇಳಿಕೊಟ್ಟದ್ದು ಆ ಹುಡುಗಿ. ಅವಳು ಒಂದು ಮಾಲೆ ಹಾಕಿದ್ದು ನೋಡಿ, ಎಲ್ಲಿಂದ ಎಲ್ಲಿವರೆಗೆ. ಹಾಗಿದ್ರೆ ಗುರುಗಳ ಅನುಪಮ ಕರುಣೆ ಎಲ್ಲಿವರೆಗೆ ಉಂಟು ಅಂತೇಳಿ ನೋಡಿ. ಅವರು ನಮ್ಮ ಮೇಲೆ ಕರುಣೆ ಇಟ್ಟದ್ದಲ್ಲ, ಅವರನ್ನು ಕೂಡ ಹೊಸೈತಲು ಮಾಲಿಂಗ ಭಟ್ರು ಮಾಡಿದಂಥ ಯಕ್ಷಗಾನ ಕಲೆಯ ಮೇಲೆ ಇಟ್ಟ ಭಕ್ತಿಯಿಂದಲಾಗಿ ಈ ಸ್ಥಿತಿ ನಡೆಯಿತು. ನಾವು ಕೂಡ ಹಾಗೆ, ನಾವು ಮೆರೆಯುವುದಿಲ್ಲ, ಕಲೆ ನಮ್ಮನ್ನು ಮೆರೆಸ್ತದೆ. ನನ್ನನ್ನು ಕೈರಂಗಳ ಕೃಷ್ಣಮೂಲ್ಯ ಅಂತ ಹೇಳಿ ನೀವೆಲ್ಲರೂ ಗುರುತಿಸುವುದಕ್ಕೆ ಮಾಡಿ ತೋರಿಸಿದಂತಹ ಅವರೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ದೇವರನಿಗೆ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈ ಯಕ್ಷಗಾನ ಎಂಬುದು ಬಹಳಷ್ಟು ಕಷ್ಟದ ಕಲೆ, ಸುಲಭದ್ದಲ್ವ ಅಲ್ವ? ಯಕ್ಷಗಾನದಲ್ಲಿಟ್ಟು ದಿಂಗಿಟ ಗಿಡದಾಗ ಗಿಡದಾಗ ಕಲಿತು ಮುಗೀತು. ಇಲ್ಲ, ಯಕ್ಷಗಾನ ಎಂಬುದು ನಾನು ನೋಡಿ ಇವತ್ತು ಎದ್ದು ನಿಂತ ಹುಡುಗಿಯಲ್ಲಿ ಹೇಳಿದ್ದೇನೆ. ಯಕ್ಷಗಾನ ಅಂತ ಹೇಳಿದರೆ ನಾವು ಆ ರಂಗಸ್ಥಳದಲ್ಲಿ ಇರಬಾರದು, ಆ ಪಾತ್ರ ಇರಬೇಕು. ನಾನು ವಾಲಿ ಮಾಡಲಿ, ರಾಮ ಮಾಡಲಿ, ಭೀಷ್ಮ ಮಾಡಲಿ, ದೇವವ್ರತ ಮಾಡಲಿ, ಜಾಬಾಲಿ ಮಾಡಲಿ, ವಿಷ್ಣು ಮಾಡಲಿ, ನಮ್ಮಿಂದ ಆಗುವಷ್ಟು ಅದಾಗಬೇಕು. ನಾವಾಗಿ ರಂಗದಲ್ಲಿ ನಾನು ಮೆರೀಬೇಕು ಅಂತ ಹೋಗಬಾರ್ದು. ಆ ಪಾತ್ರಕ್ಕೆ ನಾವು ನಮ್ಮಿಂದ ಆಗುವಷ್ಟು, ನಾನೆಲ್ಲ ಅವರಿಗೆ ಪಾತ್ರಕ್ಕೆ ಅಗೌರವ ಬರುವ ಹಾಗೆ ಮಾಡಿದ್ದೇನೆ ಅಂತ ಹೇಳುವುದಿಲ್ಲ, ಅಥವಾ ಅದನ್ನು ನಾನು ಉನ್ನತ ರೀತಿಯಲ್ಲಿ ನಾನು ಅದನ್ನು ನಿರ್ವಹಿಸಿದ್ದೇನೆ ಅಂತ ಹೇಳುವುದಿಲ್ಲ. ನನ್ನಿಂದ ಆಗುವಷ್ಟು ಆ ಕಲೆಗೆ, ಆ ಪಾತ್ರಕ್ಕೆ ದೋಷ ಬಾರದ ಹಾಗೆ ನಾವೆಲ್ಲರೂ ಅದನ್ನು ನಿರ್ವಹಿಸಿದರೆ ನನಗಿಂತ ದೊಡ್ಡ ಕಲಾವಿದರಾಗ್ತಾರೆ ಅಲ್ವ ಸ್ವಾಮಿ? ಕಲೆಗೆ ಮತ್ತು ಆ ಪಾತ್ರಕ್ಕೆ, ಕತೆಗೆ ಲೋಪ ಬಾರದ ಹಾಗೆ ಮಾಡಿದರೆ ನಮಗಿಂತ ದೊಡ್ಡ ಕಲಾವಿದರಾಗಿ ಮೆರೆಯುವುದಕ್ಕೆ ಸಾಧ್ಯ ಉಂಟು. ಮೆರೆದಿದ್ದಾರೆ, ಅದೆಷ್ಟೋ ಮಂದಿ ಇದ್ದಾರೆ, ಅದನ್ನು ನಾನು ಎತ್ತಿ ಹೇಳಬೇಕು ಅಂತಿಲ್ಲ. ಆದ್ದರಿಂದ ಯಾರು ಯಕ್ಷಗಾನ ಕಲೆಗೆಯಲ್ಲಿ ಅವರು ಹೇಳಿದರು, ಹಿರಿಯವರು ನಮ್ಮ ಊರಿನವರು, ಯಕ್ಷಗಾನ ಕಲೆಯಲ್ಲಿ ಇಷ್ಟು ಉಂಟಂತ ಹೇಳಿದ್ದಕ್ಕೆ ಅವರು ಈ ಒಂದು ಉತ್ತರವನ್ನು ನಾನು ಹೇಳಿದ್ದು. ಯಕ್ಷಗಾನ ಕಲೆ ಎಂಬುದು ವಿಶಾಲವಾದಂಥ, ಪ್ರಪಂಚಕ್ಕಿಂತ ದೊಡ್ಡದಾಗಿರುವಂಥ ಸಮುದ್ರ ಹಾಗೆ ಉಂಟು. ಸಮುದ್ರ ಹತ್ತಿರ ಹೋಗಿ ನೋಡುವಾಗ ಅಲೆ ಕಾಣುತ್ತದೆ, ಬೆಲೆ ಏನು ಅಂತ ತಿಳಿಯುವುದಕ್ಕೆ ಬಹಳ ಕಷ್ಟ ಉಂಟು. ಆದ್ದರಿಂದ ಆ ಯಕ್ಷಗಾನಕ್ಕೆ ಚ್ಯುತಿ ಬಾರದ ಹಾಗೆ ಸಹೃದಯಿಗಳು ತಾವು ಸಹಕರಿಸಬೇಕು. ಒಬ್ಬ ಕಲಾವಿದ ತಪ್ಪು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ನೀವು ಎತ್ತಿ ಹೇಳಿ ಅವನನ್ನು ತಿದ್ದುವುದಲ್ಲ, ಯಕ್ಷಗಾನವನ್ನು ಉನ್ನತಿಗೆ ಒಯ್ಯುವುದಕ್ಕೆ ನೀವು ಮನಸ್ಸು ಮಾಡಬೇಕು ಅಂತೇಳಿ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇನ್ನೂ ನನಗೆ ದೊಡ್ಡ ಒಂದು ಪೇಟ ತೊಡಿಸಿದರು ಡಾಕ್ಟ್ರು, ಅಲ್ಲ ಇನ್ನು ನೀನು ಕಲೀಲಿಕ್ಕೆ ಉಂಟಪ್ಪ, ಇನ್ನು ಸ್ವಲ್ಪ ಹೊತ್ತುಕೊಂಡು ಸ್ವಲ್ಪ ಜಗ್ಗು ಅಂತ ಹೇಳಿದ್ದವರು. ಯಕ್ಷಗಾನದಲ್ಲಿ ನೀನು ಮೇಲೆ ಹೋಗಬೇಡ ಅಂತ ಹೇಳಿ, ಆದರೆ ಮೇಲೆ ಹೋಗಿದ್ದೇನೆ ಅಂತ ಹೇಳಿದ್ದಾರೆ. ಹೋದರೂ ಕೂಡ ಈ ಯಕ್ಷಗಾನವನ್ನು ಗುರುತಿಸಿದವರು ಅಂತ ಹೇಳಿದರೆ ಪ್ರಾರಂಭದಲ್ಲಿ ಸಂತೋಷಣ್ಣ ನನ್ನನ್ನು ಗುರುತಿಸಿದ್ದು. ಸಂತೋಷಣ್ಣನ ಸಹಕಾರಗಳು ಎಷ್ಟು ಅಂತ ಕೇಳಿದರೆ ಇನ್ನು ಅವರ ಹತ್ರ ಕೇಳಿ ಆಗಬೇಕಷ್ಟೇ. ಸಂತೋಷಣ್ಣನ ಕೂಡ ನನ್ನನ್ನು ಮುಖತ ಭೇಟಿ ಮಾಡಿದ್ದು ಇವತ್ತು ಸಂಜೆ 6:00 ಆದ್ದರಿಂದ ಅವರ ಒಟ್ಟಿಗಿರುವವರನ್ನು ನಾನು ಭೇಟಿ ಮಾಡಲಿಲ್ಲ. ಇನ್ನು ಭೇಟಿ ಮಾಡಬೇಕಿದ್ದರೆ ನನ್ನನ್ನು ಎತ್ತಿ ಹೇಳಿದವರು ವಂದನೆಗಳು ಬಂದು
ಶಾಂತರಾಮ ಕೊಡುವರು. ಈ ರೀತಿಯಾಗಿ ಇವರು ತನ್ನಿಂದ ಮತ್ತು ಈ ಯಕ್ಷಗಾನದ ಈ ಸಂಸ್ಥೆ ನಡೆದು ಬಂದಂಥ ದಾರಿಯನ್ನು ಎತ್ತಿ ಹೇಳಿದ್ದಾರೆ ಅವರ ಶ್ರೀ ತೀರ್ಥರೂಪರು. ಇನ್ನೂ ಕೂಡ ಇದಕ್ಕಿಂತಲೂ ಹೆಚ್ಚಿದು ಮೆರೆಯುವ ಹಾಗೆ ನೀವು ಯಾರಿಗೂ ಸನ್ಮಾನ ಮಾಡಿದ್ದೇನೆ ಅಂತ ಹೇಳುವುದಲ್ಲ, ಕಲಾ ಸೇವೆಯನ್ನು ಮಾಡಿದ್ದೇವೆ ಅಂತೇಳಿ ಆ ಪ್ರಯತ್ನವನ್ನು ಮಾಡಿದ್ರೆ ನಂಬಿದ ದೇವರು ಬೆಂಬಿಡದೆ ಬರೀತಾರೆ, ನಿಮ್ಮನ್ನು ಇದಕ್ಕಿಂತ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ. ಖಂಡಿತ ನಾನು ನಂಬಿದ ದೇವರು ಖಂಡಿತ ಮಾಡ್ತಾರೆ. ಆದ್ದರಿಂದ ಇನ್ನು ಮುಂದೆಯೂ ಕೂಡ ಈ ಸಂಸ್ಥೆಯು ಆಗ ಸಂತೋಷಣ್ಣನ ಅವರ ಹಿರಿಯರ, ನನಗಿಂತ ಹಿರಿಯರಾಗಲಿ ಕಲಾವಿದರಿದ್ದರೆ ಆ ಕಲಾವಿದರನ್ನು ಗುರುತಿಸಿ ಅವರನ್ನು ಗೌರವಿಸುವಂಥ ಶಕ್ತಿಯನ್ನು ನಾನು ನಂಬಿದಂಥ ಆ ಆರಾಧ್ಯ ದೇವ ಕಟೀಲು ದುರ್ಗಾಪರಮೇಶ್ವರಿಯು ನನ್ನ ಗ್ರಾಮ ದೇವರು ಅವರಿಗೆ ಶಕ್ತಿಯನ್ನು ನೀಡಲಿ. ಇದಕ್ಕಿಂತಲೂ ಹೆಚ್ಚಿನ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿಯನ್ನು ದೇವರವರಿಗೆ ಅನುಗ್ರಹ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಪೂರಾ ನಮ್ಮನೆದ ತೊಂದರೆ ಎಲ್ಲ ಉಂಟು. ಆಂಡ ಯಾನೆ ಈ ನೆತ್ತ ಯಕ್ಷಮಿತ್ರ ಬಳಗದಂಬಿ ಸಂತೋಷ ಒಂಜುಗಳಿಗಾಂಡಲ ಈರು ಬರೋಡಮ್ಮ ಅಂಚಾತ್ರ ಈರೈಕೆ ಪ್ರೋತ್ಸಾಹ ಕೊರ್ಪುನಾರಿ ಅಂಚಾತ್ರ ಈರು ಬರ್ತದೆ ಬರೋಡು ಬಂಡಿನಕ್ಕೆ ಮಾತ್ರ ನಿಜವಾದ ಎಂಕುಲು ಎಲ್ಲಿಪ್ಪನಾಗನೇ ಈ ಯಕ್ಷಗಾನದ ನೆಟ್ಟು ಭಾರೀ ಒಂಜಿ ನೆಟ್ಟಿ ಆ ಯಕ್ಷಗಾನವನ್ನು ಪ್ರೀತಿ ಮಲ್ತಿದ್ದಿನಕ್ಳು ಎಂಕಲ್ನ ಎನ್ನ ನಿಜವಾದ ಅಪ್ಪನ ಊರು ಕುಳ ಊರು ಬಂಡ ಕುಪ್ಪೆ ಪದವುಡು ಎಂಕ್ಲಿಗೆ ಎಪ್ಪಲ ಕಟೀಲ್ ಮೇಳದ ಆಟೋನು ಮಲ್ಪಂದೆಚ್ಚಿ ಎನ್ನ ಅಜ್ಜರಿಗೆ ಪ್ರತಿ ಒಂಜಿಂದೆಕ್ಕಲ ಏನಾನು ಯಕ್ಷಗಾನದಂದೆಕ್ಕಲು ಎತ್ತೊಂದು ಪವಂದೆಚ್ಚರಿಗೆ ಜೋಕುಲು ಇತ್ತಿಚ್ಚಿ ಆರು ಎಂಕ್ಲೇನು ಎನ್ನ ಪಲಾಯನ್ನ ಏನನ್ನ ಏಪಲ ಯಕ್ಷಗಾನದಂದೆಕ್ಕಲಿತ್ತು ಅಂಚಾತ್ರ ಆ ಯಕ್ಷಗಾನದ ಮಿತಿ ಎಂಕ ಬಾರಿ ಇತ್ತೆಯನ್ನ ಪ್ರಾಯ ಹತ್ತು ಬರ್ಪುನ ಪಂಡ ಒಂಜಿ ಚೂರು ದಂಟುಂಡಲ ಇತ್ತೆದ ಕಾಲೋಡು ಬೂರ್ದು ಪೋಂಡ ಬಾರಿ ಬಂಗಂಡು ಆಂಡಲ ಯಾನೆ ನಿಜವಾದ ಈ ಯಕ್ಷಗಾನದ ಪ್ರೀತಿದ ಅಂದೇಟಿ ಎನ್ ಬೈದಿನಿ ಅಂಚಾತ್ರ ಆತನಿಕುಲು ಎನ್ನ ಬಂಧು ಬಾಂಧವ್ಯರು ನೆಟ್ಟಿತ್ತಿನ ಪೂರಾ ಕಲಾವಿದರೇನು ಯಾರನ್ನು ಮಲ್ತೀನಿ ನೆತ್ತಿ ಯಾನು ಎನ್ನ ರಡ್ಡು ಪಾತಿರು ಅಲ್ಪ ಅಂಚಾತ್ರ ಮಾತೆಯ ಮಮತೆಯ ನುಡಿಗಳನ್ನಾಡಿದಾಗ ನಮಗೂ ನಾಲಿಗೆ ಎನ್ನುವುದು ಹೊರಳುವುದಿಲ್ಲ. ಯಾಕೆ ಅಂತ ಕೇಳಿದರೆ ಬಹಳ ಉತ್ತಮವಾಗಿ ಹೃದಯದೊಳಗಿರುವಂತಹ ಭಾಷೆಯಲ್ಲಿ ಮಾರ್ಮಿಕವಾಗಿ ತನ್ನ ಅಂತರಂಗದ ವಿಚಾರಗಳನ್ನು ಬಿಡಿಸಿಟ್ಟಿದ್ದಾರೆ. ತಾಯಿ ನಿಮಗೆ ಶರಣು ಎನ್ನುವ ಹಾಗೆ ಹೇಳುತ್ತಾ ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ನಮ್ಮ ಜೊತೆ ಇರುವವರು ಡಾಕ್ಟರ್ ಮುರಳೀಧರ ಕೆ ಶೆಟ್ಟಿ, ಮೆಡಿಕಲ್ ಆಫೀಸರ್ PSC ಬಾಯಾರು. ಇವರು ನಮ್ಮನ್ನುದ್ದೇಶಿಸಿ ಎರಡು ನುಡಿಗಳನ್ನಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೆ. ಆಟದ ಮಿತ್ತು ಮಸ್ತ್ ಪ್ರೀತಿ ಇತ್ತನ ಜನ ಸಂತು ಅಂಚದು ಎಡ್ಡೆ ಒಂಜಿ ಕಾರ್ಯಕ್ರಮ ಆಯೋಜನೆ ಮಲ್ತದೆ ಎನ್ನ ಗುರ್ತದಾರೆ ಯತೀಶ್ ಕಾಸರಗೋಡು ಬೋಯಿಕಾನಂಚಿಡ್ದು ಬೈದಾರೆ ಪಂಡ ಯಕ್ಷಗಾನ ತಲಪ ಎಡ್ಡ ಆಟ ಎಡ್ಡೆ ಹಾಕೊಂಡೊಂದು ಭಾರಿ ಬುದರ್ ಬೈದೇನೆ ಮೂಡು ಮುನ್ನೊಡ್ಡು ಮತ್ತು ಭಾರಿ ಎಡ್ಡೆ ಆಟ ಆತನೆ ಎಂಗಲ್ನ ಊರುಡು ಮಾತ ಪನ್ಪೇರು ಆಟ ತೂಡಾಂಡ ತಲಪಾಡಿಗೆ ಪೋಡು ಎಡ್ಡೆ ಹಾಪುಂಡು ಆಟ ಅಲ್ಪ ಭಾರಿ ಕಷ್ಟ ಇತ್ತೆ ಮಂತ ಅವಲೋಲು ಯಕ್ಷೋತ್ಸವಲು ಮಾತ ದಿಕ್ಕಿಡ್ಲ ಹಾಪುಂಡು ಮಸ್ತ್ ಖರ್ಚು ಮಲ್ತದೆ ಗರ್ನಾಲು ಬಿಡತ್ತದ ಮಲ್ಲ ಮಲ್ಲ ಸಮಾರಂಭ ಮಲ್ಪೇರು ಅಂಡ ಎಡ್ಡೆ ಸಹೃದಯರಿಗೆ ಎಡ್ಡೆ ಒಂಜಿ ಆಟ ಕೊರ್ಪುನ ಪ್ರಯತ್ನ ಭಾರಿ ಒಂಜಿ ಎಡ್ಡೆ ಪ್ರಯತ್ನ ಸಂತೋಷಕ್ಕೆ ನೆಟ್ಟು ಭಾರಿ ಯಶಸ್ಸಾತನೆ ನನ್ನ ದುಂಬುಗಳು ಇಂಚನೆ ನಡಪಡಂದು ಹರೈಸವೆ. ಕೃಷ್ಣಮೂಲ್ಯರೆಂಕ ಮಸ್ತ್ ವರ್ಷದ ಪರಿಚಯ ಆರು ಕೈರಂಗಳದಾರ ಅಂಡ್ ಆರ್ನ ಅಜ್ಜಿ ಇಲ್ಲ ಎಂಕಲ್ನ ಊರು ಸಾಯದಾರ ಅರ ಬಾವೆಲ್ಲ ಎಲ್ಲ ಒಟ್ಟಿಗೆ ಶಾಲೆಗೆ ಹೋಯ್ನಟ್ಲೆ ಕೃಷ್ಣಣ್ಣನ ಮಸ್ತ್ ಬೇಸತ್ತೇನೆ ಬಹುಶಃ ಎನ್ನ ಆಟ ತುಯ್ಯರು ಸುರುಮಲ್ತನ ಟೈಮುಡು ಕೃಷ್ಣನ ನೆಪಗ ಯುವಕ್ಕೆ ಎಡ್ಡೆ ಕಲಾವಿದರು ಇನಿಕ್ಕಲ ಎಂಕ ನೆನಪು ಬರ್ಪುಣು ಎಂಕ ಭಾರಿ ಇಷ್ಟ ಆಯ್ನ ವೇಷ ಬಂಡ ಕನಕ ಮಾಲಿನ ಪುಷ್ಪದ್ದು ಅವು ಅದ್ಭುತವಾಯಿನವು ಏನು ಏಪಲ ಏನು ನೆನಪುದು ಏನು ಇಲ್ಲಡು ಬತ್ತೇನ ಪೊಪ್ಪಡ ಪಂಡೆ ಭಾರಿ ಎಡ್ಡೆ ಮಲ್ತೇರು ಕೃಷ್ಣನ ವೇಷ ಅಪ್ಪ ಪಪ್ಪವನೇ ದುಂಬುಡು ಅರುವ ಕೊರಗಪ್ಪನ ವೇಷ ಭಾರಿ ಲಾಯಕ ಹೊಂದಿತ್ತೇನೆ ಕೊರಗಪ್ಪಣ್ಣನ ವೇಷ ಅಂಚನೆ ಅರ ರಡ್ಡೆಲ್ಲ ತೂಯಿನಾರು ಏನು ಕೊರಗಪ್ಪಣ್ಣನ ವೇಷ ತೂತು ಜಾಂಡ ಕೃಷ್ಣಣ್ಣನ ವೇಷ ತೂತೇನೆ ವಾ ವೇಷ ಇತ್ತೆಲ್ಲ ಮಲ್ಪರು ಪುಂಡು ವೇಷ ಕಿರೀಟದ ವೇಷ ಮಾತ ವೇಷ ಬಹುಶಃ ಅವ್ರು ಸ್ತ್ರೀ ವೇಷ ಒಂಜಿ ಬಿಡ್ದು ಬುಗ ಪೂರ ವೇಷ ಎಲ್ಲ ಮಲ್ತದೇರಿಗೆ ಹಾಸ್ಯ ಎಲ್ಲ ಮಲ್ತಿದ್ದಾರೆ ರಾಜವೇಷ ಎಲ್ಲ ಮಲ್ತಿದ್ದಾರೆ ಪುಂಡು ವೇಷ ಎಲ್ಲ ಮಲ್ತಿದ್ದಾರೆ ಅಪ್ಪಗ ಎಂಕ ನೆನಪರ್ಬ 85-86ನೇ ಇಸವಿಡು ಕೃಷ್ಣಣ್ಣ ಇತ್ತನ ಸೆಟ್ಟಿಡು ಅಪ್ಪಗ ಮಲ್ಲ ಘಟಾನು ಘಟ ಕಲಾವಿದರು ಮಾತವ್ಲೇರು ಕೇದಗಡಿ ಗುಡ್ಡಪ್ಪ ಗೌಡ್ರೆ ಮಂಜೇಶ್ವರ ಜನಾರ್ದನ್ರೆ ವಾಸುದೇವ ಪ್ರಭುಕುಲು ಚಂದುವಣ್ಣಿ
ಬಡಗದ ಮಲ್ಲ ಸ್ತ್ರೀ ವೇಷದಾರಿ ಕುಷ್ಟಗಾಣಿಗೆರೆ ಮಲ್ಲ ಮಲ್ಲ ಘಟಾನು ಗಟ್ಟಿ ವೇಷದಕ್ಲಪ್ಪಗ ಭಾಗವತಿಯರು ಪಂಡರಿಗೆ ಮೇಡ ಕೃಷ್ಣ ಒಂತೆ ಕಮ್ಮಿ ಪಾತ್ಯಾರಲ್ಲ ಅಪ್ಪಗ ರಂಗ ಸೊಲಡು ಅಲ್ಲ ಗುಡ್ಡ ಪಣ್ಣೆಲ್ಲ ಕುಷ್ಟಗಾಣಿಗೆಲ್ಲ ಪಾತ್ಯರು ಶುರು ಮಲ್ತನ್ನಾಡ ಒಂತೆ ಬರ್ತು ಪಾತ್ಯರು ಇರಕ್ಲ ಬಾರಿ ಎಡ್ಡೆ ಪಾತ್ಯರ್ನ ಜನಕ್ಲಕ್ಲ ಎರಡು ಜನ ಎಡ್ಡೆ ಸಂಭಾಷಣೆ ಪುರ ಬಾರಿ ಒಂತೆ ತಾರಕೋಗು ಪೋಪುನ ಜನಕ್ಲೇಕ್ಲ ಅಪ್ಪಗ ಒಂತೆ ಕಮ್ಮಿ ಮಲ್ಪಲ ಅಂದ್ ಭಾಗವತಿಯರು ಪಣ್ಣೆ ಅದು ಪಣ ಕೃಷ್ಣನ್ನೆಲ್ಲ ಪಾತ್ಯರು ಶುರು ಮಲ್ತಾರ ಬಿಡ್ಪುನ ರತ್ ಎಡ್ಡೆ ಒಂಜಿ ಆ ವಿಷಯಡು ಬಾರಿ ಗಟ್ಟಿಗೆ ಯಾರು ಇಂಚ ನಮ್ಮ ಭಾಷಣಡು ಪಾತ್ಯರ್ಲಕತ್ತು ವೇಷ ಮಲ್ತ ಪಾತ್ಯರುನೇ ಪಂಡ ಕಲಾವಿದರಿಗೆ ಬಾರಿ ಸುಲಭ ಹೆಂಗೆ ಗೊತ್ತಿತ್ತಲ್ಲ ಗೋರಿ ಕಲಾವಿದರು ಉಳ್ಳರು ಆರಿಗೆ ಇಂಚನೆ ಪಾತ್ಯರ್ನಾಗಾರಿಗೆ ಉಬ್ರೆ ಕಟ್ಟುಂಡಾರೆ ಕೊಂಚ ಮಲ್ಲ ಬಣ್ಣದ ವೇಷದಾರ ಬಲ್ಲಾಡ್ರ ಪನ್ವೀರು ಆಗ ಚೆಂಡೆ ಬಿಟ್ಟದ ಒಂಜಿ ಪದ್ಯ ಪಂಡ ಬುಕ್ಕ ಉಬ್ರೆ ಇದ್ದೇ ಈಗ ರಂಗ ಸೊಲಡು ಸರಿ ಪಾತ್ಯರು ಬೇನ್ ಏನಾರ ಪುದರಿಯರಂದು ಪನ್ಪುಜಿ ಅಂಚ ಯಕ್ಷಗಾನ ಅವೊಂಜಿ ಸಾಧ್ಯತೆ ಉಂಡು ಪಂಡ ಪಿದೈ ದಾಲ ಪಾತ್ಯರ ತೀರನ ಇಲ್ಲ ರಂಗ ಸೊಲಗೆ ಎತ್ತನಾಗ ಬಾರಿ ಸೋಕಡೆ ಪಾತ್ಯರು ಬೇ ಕೃಷ್ಣಣ್ಣನ ಬುಕ್ಕೊಂಜಿ ಹೆಂಗೆ ಭಾರಿ ಇಷ್ಟ ಆಯ್ನ ವೇಷ ಪಂಡ ಇಂದ್ರಜಿತು ಕಾಳಗದ ಹನುಮಂತಿ ఆయన కృష్ణన్న లేక మల్పునట్లే జిదాయ పనిపోయాను ఈ మాయా సీతేడే పాతేరునవులు ಒಂಜಿ ಹನುಮಂತೆ ಪರತ್ತೊಂದು ಬಾಲ್ಯದ ಲೆಕ್ಕ ಬರೇರು ಆ ಹನುಮಂತೆ ಪಾತ್ಯರನ್ನು ಕೇಳಿನಾಗ ನಿಕ್ಕಲ್ನ ಕನ್ನಡಿ ನೀರು ಬತ್ತು ಜಿಂದಿತ್ತಂಡ ಮನದಲ್ಲಿ ನಿಕ್ಕಲ ಹೃದಯ ರೋಗ ತಜ್ಞರ ಪರೀಕ್ಷೆ ಮಲ್ಪವನು ಎಡ್ಡೆ ಹೃದಯ ಉಂಡು ನಿತ್ತನ ఆయన ಬಿಲ್ಪೆ ಇಂದು ರಡ್ಡು ಮೂಜಿ ಸರ್ತಿ ತೂತೇನೆ ಶಾಸ್ತ್ರಿ ಭಾಗವತಿಯರನ್ನ ಒಂಜಿ ಭಾಗವತಿಗೆ ಎಡು ಕೃಷ್ಣಣ್ಣನ ಒಂಜಿ ಹನುಮಂತಿ ಇನಿಕ್ಲ ಎಂಕ್ ಓಲಲ್ಲ ಇಂದ್ರಜಿತು ಕಾಳಗ ಆಟ ತೂಪುಣ್ಣಾಡ ಎಂಕ್ ಕೃಷ್ಣಣ್ಣನ ನೆನಪು ಪುಗ ಬಾರಿ ಸಾಧು ಸಜ್ಜನೆ ಯಾರು ಏನು ಮೇಳದ ಒಟ್ಟಿಗೆ ಒಂಜಿ 2 ದಿನ ಪೋಯ್ನೆ ಯಾರನ್ನೊಟ್ಟಿಗೆ ಎಡ್ಡೆ ಒಂಜಿ ಅತಿಥಿ ಸತ್ಕಾರ ಇತ್ತನ ಜನ ಈರ ಆಟದರೆ ಪೋಂಡ ಈರೇನು ಇರು ಚೌಕಿಗೆ ಪೋಲೆ ಲೆತ್ತದು ಕೊಲ್ಲಾದ ಪಾತಿರ್ನ ಜನ ಒಂಜಿ ಸಜ್ಜನಿಕೆ ಉಂಡಾರಡ ಒಂಜಿ ಸರಳತೆ ಉಂಡು ಆರೇನು ಗುರುತಿಸಾದು ಆರ್ನ ಗುರುಕುಲ್ನ ಪುದರ್ದ ಪ್ರಶಸ್ತಿ ಕೊಡ್ತಾರೆ ಭಾರಿ ಎಡ್ಡೆ ಕೆಲಸ ಕೃಷ್ಣಣ್ಣಗೆ ದೀರ್ಘ ಆಯಸ್ಸು ನನ್ನಲ್ಲ ಮಲ್ಲ ಒಂಜಿ ಕಲಾ ಜೀವನ ನಂಕಲ ಆರ್ನ ವೇಷನ ತೂಪುನಂಜನ ಮಸ್ತ್ ಭಾಗ್ಯನ ದೇವರ ಕೊರಡಂದು ದೇವರಡ ಯಾನ್ ರಡ್ಡು ಪಾತೆರ್ ಬರೊಂದುಲ್ಲೆ ಯಕ್ಷಗಾನ ಅನ್ಪಂಡ ಅವು ಅದ್ಭುತ ಮಾಯಾಲೋಕ ಸೃಷ್ಟಿ ಮಲ್ಪನ ಒಂಜಿ ಕಲೆ ಇನಿ ಆ ಕಲೆಗೆ ಜನ ಭಾರಿ ಕ್ಷೀಣ ಒಂದು ಬೈದಿರು ಅವು ಅವು ದಾಯಡ್ ಬೈದಿರು ಇತ್ತದ ಯುವ ಪೀಳಿಗೆಯಲ್ಲಿ ಐನ್ ಕ್ಯಾರೇ ಮಲ್ಪಿಸಿರು ಅವು ದಾಯ ಅಂಚ ಬೈದಿರು ಬಂದಾಗ ದುಂಬುದ ಕಾಲೋಡು ಮಲ್ಲ ಮಲ್ಲಗೆ ಇಲ್ಲಲ್ಲೆಡು ಹಿರಿಯಕುಲು ತನ್ನ ಜೋಕ್ಲೆಗೆ ಪುಲ್ಲಲ್ಲೇ ಮಾತ ಪುರಾಣದ ಕಥೆನ ಮಾತ ಪಂಡುದು ಕೊರಂತೀರು ಇತ್ತೆ ಆ ಕಥೆನ ಕೇಂದ್ರ ಜೋಕುಲ್ಲಜ್ಜಿ ಪಂಡುದು ಕೊರ್ಪನ ಹಿರಿಯಕುಲ್ಲಜ್ಜಿರು ಐಕ್ಕೆ ತಕ್ಕ ಪ್ರೇರಕವಾದ ಯಕ್ಷಗಾನ ಆಟೋಲು ಒಂದು ತಿನ್ನು ಈ ಜೋಕ್ಲೆ ಮಾತ ಪುರಾಣದ ಕಥೆಗಳು ಐಟು ತೆರೆಯೊಂದು ತಿನ್ನು ಇತ್ತೆ ನಮ್ಮ ಸರಕಾರ ದಾನ ಮಲ್ ಯಾನು SSLC 27ನೇ ಇಸ್ವಿಡಿ SSLC ಇತ್ತೆ ಅಪ್ಪಗ ಎಂಗೆಲ್ಲ ಕನ್ನಡ ಪಠ್ಯ ಪುಸ್ತಕದ ಪುಸ್ತರು ಹೂಗೊಂಚಾಲು ಉಂಟು ಐಟು ಏತು ಪುರಾಣದ ಕತೆ ಕವಿದು ಬಿದ್ದನು ಹರಿಯ ಚರಣದಲ್ಲಿ ಒಂಜಿ ಯಕ್ಷ ಪ್ರಶ್ನೆ ಒಂಜಿ ಕಿರಾತಾರ್ಜುನ ಕಾಳಗದ ಒಂಜಿ ಸುಧನ್ವ ಮೋಕ್ಷದ ಇದು ಕೆಲವು ಹಳೆಗನ್ನಡಗಳು ಬೊಕ್ಕೊಂಜಿ ಸೀತಾ ಪರಿತ್ಯಾಗ ಏತು ಪುರಾಣದ ಕತೆ ಒಂಜಿ ಚಂದ್ರಹಾಸ ಚರಿತ್ರೆ ಏತಿತ್ತು ಇತ್ತು ಒಂಜಿ ಜೋಗ್ಲ ಒಂಜಿ ಬತ್ತೆ ಎಸದು ಮುಟ್ಟ ಒಂಜಿ ಜೋಗ್ಲ ಇಟ್ಟು ಪುರಾಣದ ಕತೆ ಇಜ್ಜಿ ಅವು ನಮ್ಮ ಸರಕಾರ ಮತೇತರದಲ್ಲಿ ಕೊಡು ಆ ಪುರಾಣದ ಕತೆಗೆ ಕತ್ತರಿ ಮಾಡ್ತೀರಿ ಇತ್ತೆ ಇಂಡೋನೇಷ್ಯಾಡ್ ಮಾತ ಪ್ರತಿ ಒಂಜಿ ಅವುಗಳು ಮುಸ್ಲಿಂ ರಾಷ್ಟ್ರ ಅಂಡಲ್ಲ ಪ್ರತಿ ಒಂಜಿ ಅಲ್ತ ವಿಶ್ವವಿದ್ಯಾಲಯಗಳು ಪ್ರತಿ ತರಗತಿಯ ರಾಮಾಯಣದ ಕಥೆನ ಅಳವಡಿಸೊಂದುಲ್ಲೇರು ಅವುಗಳು ಪನ್ಪಿಗೆ ಒಂದು ಎಂಗ್ಲ ಪರಂಪರೆ ಅಂದು ಆಂಡ ನಮ್ಮ ಮಲ್ಪುಂದ ನಮ್ಮ ಈ ಹಿಂದೂ ದೇಶ ಅದು ಬೊಕ್ಕ ಯಕ್ಷಗಾನ ಜಾತಿ ಭೇದ ಅಜ್ಜಿ ಐಟು ವಾ ಜಾತಿಲ್ದಕ್ಕುಲ್ಲ ಬತ್ತದ ಆಟ ತೂದು ಪೋಪೇರು ಯಾಕೆ ತೂತೆ ಅಂಚೆನಿ ಕ್ರಿಶ್ಚಿಯನ್ ಬಾಬು ಭಾರಿ ವೇಷಧಾರಿ ಇತ್ತೆ ಪಾತೆರು ಮಲ್ಲ ಮಲ್ಲೆ ಜಬ್ಬರ್ ಆಟ ಸಾಧಾರಣ ಏರೆಲ್ಲ ಪಾತ್ರೆ ಸದ್ಯಜಿ ಆರು ಭಾಗವತ ರಾಮಾಯಣ ಮಹಾಭಾರತ ಮತ್ತು ಕರಗತ ಮಲ್ತಿನಾರು ಇತ್ತೆ ನಮ್ಮ ಈ ಯಕ್ಷಗಾನದ ಕಲೆ ಪುಟುದಿನೇ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಸರಗೋಡು ಉಳ್ಳ ಈ ಯಕ್ಷಗಾನಕ್ಕೆ ಏರ್ಲ ಬೆಲೆ ಕೊರ್ಪಿಜನ ಭಾರಿ ದುಃಖದ ಒಂದು ಐಕಿ ತಲಪಾಟ ಯಕ್ಷಮಿತ್ರ ಪ್ರೋತ್ಸಾಹ ಕೊಡ್ತೀನಿ ಭಾರಿ ಸಂತೋಷ ಬೊಕ್ಕ ಪುರಾಣದ ಕತೆ ಇಟ್ಟು ರಾಮನ ವ್ಯಕ್ತಿತ್ವನ ತೆತ್ತು ಪಾತ್ಯರ್ಗ ರಾಮ ಲೆಕ್ಕಂತಿನ ವ್ಯಕ್ತಿ ಒಲ್ಲ ತಿಕ್ಕಂದು ಅಮ್ಮಗೆ ಸರಿಯಾಯನ ಮಗೆ ಅದು ಮೂಜಿ ಅಪ್ಪೆಲ್ಲೇ ಸರಿಯಾಯನ ಮಗೆ ಅದು ಮೂಜಿನ ಮೆಗ್ಗೆಲ್ಲೇ ಸರಿಯಾಯನ ಫಲ ಅದು ಪ್ರಜಾರಂಜಕ್ಕೆ ಅವದಿತ್ತೆ ರಾಮನ ನೆಟ್ಟೆ ಕತೆಟೇರೆ ಕೋಪವೈತೆ ರಡೇ ಸತ್ತಿ ಒಂಜಿ ಸುಗ್ರೀವಾಗಲ ಅರಿಗಿಲ್ಲ ಮಿತ್ರತ್ವ ಅನ್ನಾಗ ಅವಳು ಎಂಜರ ತೂಪೊತ್ತಾದ ಅವಳು ಮಿತ್ರತ್ವ ಮಲ್ಪನರಿಗೆ ಅಪ್ಪಾಗ ಸುಗ್ರೀವೇ ಬಂಡಿಗೆ ಇತ್ತೆ ಈರ್ಲ ಅಲ್ಲ ಒಂಜೆ ಎಂದು ಅವು ಎಂಚಾಗಂಡಿರಿ ಅಲ್ಲ ಈರೆಗ್ಲ ಬಡಿದಿಜ್ಜಿ ಅಂಕಲ ಬಡಿದಿ ಥೂ ಎಂಜಿನ ಅಂಡ ನಿನ್ನ ಬಡಿದಿ ನಿನ್ನ ಅಣ್ಣೆ ಜಾರತ ನೋಡ್ತೀವಂತೆ ಎನ್ನ ಬಡಿದಿ ಕರಾವಣಿ ಚೋರದ ನಡ್ಕೊಂಡು ಒಂದೆ ಎಲ್ಲ ಒಂಜಿ ಅಭಿನಂಚಾಗಂಡಿರಿಗೆ ಹಿಡಿದು ತಪ್ಪು ಅಂದೆ ಕ್ಷಮೆಗೆಂಡಿ ಬೊಕ್ಕೊಂಜಿ
ಸಮುದ್ರಕ್ಕೆ ಸೇತುವೆ ಕಟ್ಟಿನಾಗ ಸಮುದ್ರ ರಾಜನ ಸ್ತುತಿ ಮಾಡ್ತದೆ ರಾಮೆ ಕ್ರಮ ಪ್ರಕಾರನೇ ಗೊತ್ತೀರಿ ಅರೆ ಎಂಜೆಲ್ಲ ಸೇತುವೆ ಕಟ್ಟುದಿಲ್ಲ ಸಮುದ್ರ ರಾಜನ ಸ್ತುತಿ ಮಾಡ್ತದೆ ಒಂಜಿ ರಾತ್ರಿ ಪಗಲ ಸ್ತುತಿ ಮಾಡ್ಕೊಂಡು ಸಮುದ್ರ ರಾಜ ವೈದ್ಯಜೆ ಅವಳು ಲಕ್ಷ್ಮಣ ಎನ್ನ ಕೋದಂಡ ನಿಂಚು ಕೊರುವಂಡೆ ರಾಮೆ ಕೋದಂಡಿಜ ಪತ್ತೊಡ್ಡನೆ ಸಮುದ್ರದ ನೀರು ಅಲ್ಲೋಲ ಕಲ್ಲೋಲ ಅದು ಉರ್ಕರೊಂದುಂಡಿಗೆ ಆಯ್ತಾ ಜಲಚರುಕು ಮಾತ್ರ ಸಮುದ್ರ ರಾಜ ಹೇಳ್ಬೋದು ಮೊರೆದಿ ಒಂದುಲ್ಲಾಗೆ ಆ ಪೊರ್ತುಗಾನಾಗ ಸಮುದ್ರ ರಾಜ ಬೋಡಿಗ್ಯಾಂಡಿ ನರ್ಮದೇನು ಸರಸ್ವತಿನ ಗಂಗೆನು ಮೊಗ್ಲಾನ ಬಡಿದಲ್ಲಿ ಸೂ ಕಡಪಡಿ ಬತ್ತದ ಗಂಗೆ ಬತ್ತದಕ್ಕೆ ರಾಮನ ಪಾದಗೆ ಒಂದು ನವರತ್ನಲ್ಲಿ ಪಾಡ್ದೇ ಪಾದೋಡಿ ಅನ್ ಪುಟ್ನಾಲತ್ತೆ ಎಂಗೀರು ವೈಧವ್ಯ ಬರ್ಪಾರ ಹಾಗೆ ಅಂಡ ಅಲ್ಲಿಗೆ ಗಂಗೆ ಅಂಜ ರಾಮ ಬೈದಿನ ಬೇರೆರಡು ಸರ್ತಿ ಕೋಪ ಬೊಕ್ಕ ಅಕೇರಿಗೆ ಒಂಜಿ ಸೀತೆನ ಕಾಡು ಬಿಡ್ಪನ ಒಂಜಿ ಒಂಜಿ ಓ ಲಕ್ಷ್ಮಣ ಅಂತ ಕರ್ನಾಟಕ ಮೇಳದೋಗಲ ಆಟ ಗೊಬ್ಬಂತೀರಿ ಐಟೊಂಜಿ ಕೋಳೂರು ರಾಮಚಂದ್ರ ಒಂದು ಸೀತೆ ಅಲ್ಲ ಅಳಕೆ ರಾಮ ಇನ್ನ ಲಕ್ಷ್ಮಣ ಇಲ್ಲ ಛೇ ಇತ್ತೇಗಲೇ ನನ್ನ ಕಣ್ಣೆ ದೊಡ್ಡ ಆ ಆಟ ಅವಂದುಣ್ಣೆ ತೋಜುಂಡು ಬೊಕ್ಕೊಂಜಿ ಕೋಳೂರಿನ ದ್ರೌಪದಿ ವಸ್ತ್ರ ಬರೋದು ದ್ರೌಪದಿ ಕೃಷ್ಣನ ಆಹ್ವಾನಮನ ಲೆಪ್ಪಲು ವಸುದೇವಳು ಕಲ್ಲಾಗಿ ಬಿದ್ದ ಹಲ್ಯಂ ಕಾಯ್ದೆ ವಸುದೇವ ಸುತನೆ ಸಲಹು ಋಷಿಕೋಪವನ್ನು ತಡೆದು ಅಂಬರೀಷನ ಕಾಯ್ದೆ ಎಂಜನಾಲ್ ಪಾಂಡದಲ್ಲಿ ಲೆಪ್ಪನ ದಾನ ಲೆಪ್ಪಲ್ಲಿ ಸೆರಂಗನ ಪತ್ತೊಂದಿಲ್ಲ ದ್ರೌಪದಿ ಆಕೇರಿ ಕೃಷ್ಣನ ಪನ್ಪಲ್ ಐಕು ತುಂಬಲೇನು ಏನೇನು ಸುತ್ತ ನೆರೆದಿಯ ಪರಿವಾರದವರೆಲ್ಲ ಪೆತ್ತುದಿಲ್ಲವೇ ಎನ್ನ ಪೋಳುವ ಪೆಣ್ಮಕ್ಕಳನ್ನು ಹತ್ತರೆಡೆಯಲ್ಲಿ ಬಿದ್ದ ಸರ್ಪ ಸಾಯಲು ಬಹುದೇ ಸತ್ಯಬಾಹಿರರಾದಿ ಭಾರಿ ಸಭೆ ತಗಲಿನಲ್ಲಿ ಪೋಲ್ ಏಲ್ಲ ಬರ್ಪಿದೆ ಆಕೇರಿ ಕೃಷ್ಣನ ಲೆಪ್ಪನ ದಾನ ಲೆಪ್ಪಲ್ಲಿ ಸೆರಂಗ ನಿಂಚ ಪತ್ತೊಂದಲ್ಲ ಅವಳು ಕೃಷ್ಣ ಬರ್ಪಿಜೇರಿ ಅವಳು ಪನ್ಪಲ್ಗೆ ಯಾನ್ ಏಪ ಕೃಷ್ಣ ಎನ್ನ ರಕ್ಷಣೆ ಮಲ್ಪ ಪನ್ಪೆನ ಯಾಂದ ಈ ಸೆರಂಗನ ಬತ್ತುನಿ ಸರ್ವಸುಲಾಯಿನಿ ಕಾಯ್ದರೊಳ್ಳಿದು ದೇವ ಕೊಂದರೊಳ್ಳಿತು ದೇವ ಎಂದಿನುತ ಇಂದು ಮುಗಿ ಕಣ್ಗಳೆರಡನ್ನು ಮುಚ್ಚಿ ಕರಗಳೆರಡನ್ನು ಮುಗಿದು ಗೋವಿಂದ ನೀನೇ ಅನಾಥ ಬಂದು ಬಿಳಿಪೋಲ್ಗೆ ಅಪ್ಪ ಕೃಷ್ಣೆ ಇನಿತಿನಿತು ದ್ರೌಪದಿಯ ಮೊರೆಯನ್ನು ಕೇಳಿದ ಅಂತರಾತ್ಮಿಕ ಕೃಷ್ಣ ದ್ವಾರಕಾಪುರದೊಳಗೆ ಕಾಂತ ರುಕ್ಮಿಣಿ ಸತ್ಯಭಾಮೆ ಎರಡನೇ ಏಕಾಂತ ಭವನದಲ್ಲಿರುತ್ತಿದ್ದ ಪಾಂಡುನಂದನ ರರಸಿ ಹುಟ್ಟುದ ಕ್ಷಯವಾಗಿ ಸಂತೋಷ ಪಡಲೆಂದು ವರವಿತ್ತನ ಶ್ರೀಕೃಷ್ಣ ಪರಮಾತ್ಮನು ಅವಳು ವರವರಿಯರು ಕೃಷ್ಣೆ ವರಗೊರು ನಂಬಿ ಒಯ್ಪೋಯ್ ದುಶ್ವಾಸನೆ ಹೋಯ್ತು ಸೀರೆ ರಾಸಿ ಬಾನ ಮುಟ್ಟುಡು ಅವಳು ಕೌರವ ಬಂಡಿ ನಮ್ಮ ಸಖಿಯರೆ ತುತ್ತೆರವೇನು ಕೊನಲ್ಲಿನ ಕೋಪದಿಮ್ನಳಿ ನಮಗೆ ಕಣ್ತೆರೆದು ನೋಡುತ್ತಿರಲು ಬೆಟ್ಟದಾಕೃತಿ ಅಂತಿದ್ದ ವಸ್ತ್ರ ರಾಶಿಗಳೆಲ್ಲ ಸುಟ್ಟು ಬೂದಿಗಳಾದವು ಕೊಟ್ಟಳೆ ಶಾಪವನ್ನು ನಳಿ ನಮಗೆ ಕುರುಪತಿಗೆ ಕಟ್ಟಾಳು ಭೀಮಸೇನನ ರಣದಿಗದೆಯಿಂದ ನಿನ್ನ ತೊಡೆಗಳೆರಡನೆ ಕೊಟ್ಟಿ ಬಿಸುಟಲಿ ಎಂದಳು ಬೊಕ್ಕ ಈ ಮಹಾಭಾರತಡು ಐಟು ಮಾತೆರೆ ಬೋಡನ ಕಥೆಲಂಡು ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮವೇದದ ಸಾರ ಯೋಗೀಶ್ವರರಿಗೆ ತತ್ವ ವಿಚಾರ ಮಂತ್ರೀ ಜನಕ್ಕೆ ಬುದ್ಧಿಗುಣ ವಿರಹಿಗಳಿಗೆ ಶೃಂಗಾರ ವಿದ್ಯಾ ಪರಿಣತರಿಗೆ ಅಲಂಕಾರ ಕಾವ್ಯಕ್ಕೆ ಗುರುವೆನಿಪ ಕುಮಾರ ವ್ಯಾಸ ಭಾರತವ ಐಟ ಅರಸುಲೆಗುಂಡು ಮಂತ್ರಿಲೆಗುಂಡು ಬ್ರಾಹ್ಮಣರೆಗುಂಡು ದ್ವಿಜರೆಗುಂಡು ರಸಿಕೆರೆಗುಂಡು ವಿದ್ಯಾರ್ಥಿಲೆಂಚೊಪ್ಪಡು ಒಂದು ಆ ದ್ರೋಣ ಕೈತಲ್ಲ ಮತ್ತು ವಿದ್ಯೆ ಕಲ್ತನಾಗ ಐಡು ಬರ್ಪುಣವು ಬೊಕ್ಕ ಕೃಷ್ಣೆ ಕಾಲಿ ಸಂಧಾನ ಹೋಗ್ತೀನಿ ನೆರವಾರಿ ಸುಲಭ ನನಗೆ ಸಂಧಾನ ಹೋಗ್ತೀನಿ ಆ ರಾಜಕೀಯ ಕುಟಿಲದಂದ್ರೆ ಇಟ್ಟು ಕಲ್ಪೋಡು ಕೃಷ್ಣಡ ಏತು ಮತ್ತು ಸಂಧಾನ ಹೋಯ್ನ ಕೃಷ್ಣ ಏತು ಮಲ್ಪೋಯ್ರಿ ಸುರೂ ಪೋಯ್ರು ಹೋದ ಆಸ್ಥಾನ పోయినవులు కౌరవ భీష్మ అంటే ఎన్నెళ్ళాడు వెళ్ళి అంటే పోన అడిగి పోతుజేరు సేನೆಲ್ಲ పోతున్నాడಪ್ಪ ಸೇನೆ ಮತ್ತು ದೂರ ಅಂತಾದಿರು ಮಗಳು ಶತ್ರುಲತ್ತ ಮಗಳು ಮುತ್ತಿಗೆ ಆಡ್ಯಾರ ಅವಳು ಭೀಷ್ಮೆ ಬಂದಾಗ మీరు ತರೆಗದ್ದೇರಿ ಅಪ್ಪ ದ್ರೋಣ ಅಣಿಗೆ ಎನ್ನಾಗೈತಾರೆ ಅರ್ಕು పోయి స్వామి అంటే ఐక్ల తరగద్దేరి అశ్వత్థామ అండిಗೆ పోయింది కృపి ఏర్లే కౌరవ అండి ఎన్నగైతాడు పోయింది ఐక్ బండರಿಗೆ అని ಮಾನವತಿ ಶ್ರೀ ಮಾನ ಪೋಪುಂದು ಬುಲಿಪುನಾಗ ಏರಾಂಡಲ್ಲಿ ನಿಕ್ಕಲು ಬೈತಾರೆ ಮಾತು ತೂತೀನಿ ಅಂತ ಬೈದಿನ ವಿದುರೆ ಒರಿಯೇ ಕಡ ಕಡಿ ಬಂದು ಯಾನು ವಿದುರನಿಲ್ಲಡಿಗೆ ಹೋಗ್ಬಿಡ ವಿದುರನಿಲ್ಲಡಿ ಬೇರಿಗೆ ಹೋದ ఆయన ಬಡಿದ್ದು ವಿದುರನ ಪರಾಶವಿ ಮೇರೆ ಬೈಕ್ ಏನು ಬೈದಿನ ಬಡ ಬೃಂದಾಳ ಕೊರ್ಲಣ್ಣ ಉಂಜಿಕೊಂಡ ಪೇರು ಕೊನ್ನಾಗ ಕಡೆ ಬಾಯ್ಡು ಬುಡ್ನ ಪೇರು ಕೌರವನ ಅರಮನೆದ ಬಾಗಿಲು ತೋಡಾದ ಹರಿತುರ್ದು ಬೋಣಿಗೆ ಕೌರವ ಮನದ ಕೃಷ್ಣ ಬರ್ಪೇರು ಬೋಡಿತಿನಾಥ ವ್ಯವಸ್ಥೆ ಮಲ್ತೇರು ಒಂಜಿ ಬುಡೇಟ್ ಕೌರವೆ ಒಂಜಿ ಬುಡೇಟ ಆನೆ ಮೆಗ್ಗಿ ದುಶ್ವಾಸನೆ ಕರ್ಣೆ ಮೊಗಲು ಜಯದ್ರತೆ ಶಕುನಿ ಈ ಬುಡೇಟ್ ಭೀಷ್ಮೆ ಮಿತ್ತಡು ಧೃತರಾಶ ಮೊಗಲು ಮಾತು ಕುಲ್ದೇರು ಕೃಷ್ಣೆ ಜನಗಡ ಬಿಡಿ ಹರಿಯ ನಿಳಯಕ್ಕೆ ಹರಿಯ ಬಿಟ್ಟರು ಹರಿಯ ವೇಗದಲ್ಲಿ ತುಲಂಜಿ ಕುಮಾರವ್ಯಾಸನ ಪದದುಲಿ ಹರಿಯ ನಿಳಯಕ್ಕೆ ಹರಿ ಇತ್ತಿರಿ ವಿಷ್ಣು ಇತ್ತನಡೆ ಹರಿಯ ಬಿಟ್ಟರು ಕಡಬುಡ್ದು ಹರಿಯರು ಹರಿಯ ವೇಗದಲ್ಲಿ ಹರಿಯಿಂದ ಕುದುರೆಲ್ಲ ಮಾಡ್ಬಿಡು ಸಿಂಹಲ್ಲ ಮಾಡ್ಬಿಡು ಅವಳು ವಿದುರಡಪ್ಪ ಬತ್ತೇರು ಮೀರು ಬಂದಾಗ ಕೃಷ್ಣ ತಿಳ್ತಂದೇ ಬರ್ಪೇರು ಮಿತ್ತು ಕೊಲ್ತು ಖಾರ ಮೇಲೆ ಖಾರ ಬಾರ್ದು ಮಾತಾ ನಮೋ 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 ಕೃಷ್ಣ ಕೈ ಮುಗಿಯಂದುಲ್ಲೇರು
ಕೌರವೆ ಕಾರವೆಳ್ಳು ಕಾರಬಾರ್ದು ಎತ್ತರ ಹಿಡ್ಕೊಳ್ದು ಸೆಣಸು ಸೇರದ ದೇವನಿದಿರಲಿ ಮಣಿಯದಾತನ ಕಾಣುತ್ತವೆ ದಾರುಣಿಯ ನೊತ್ತಿದನು ಉಂಗುಟದ ತುದಿಯಿಂದ ನಸುನಗುತ್ತ ಆತು ಮಿತ್ತಿಡಿದನು ಕೃಷ್ಣ ಅವ್ರು ಬರುವುದಿಲ್ಲ ಮಣಿಖಚಿತ ಕಾಂಚನದ ಪೀಠದ ಗೊಣಸು ಮುರಿದುದು ಸುರಸಂದಣಿಗಳಾಯನೆ ಕವಿದು ಬಿದ್ದನು ಹರಿಯ ಚರಣ ಅವಳು ಕೃಷ್ಣ ಬರುವುದಿಲ್ಲ ಸಿಂಹಾಸನ ಸಮೇತ ಕೌರವ ಕೃಷ್ಣನ ಕಾರ್ಕೂರಿ ಅವಳು ಕೃಷ್ಣ ಅವಲ್ಲ ಅಂಡೀರು ಧರಣಿಪತಿ ಸಿಂಹಾಸನದ ಮೇಲಿರದೆ ಬಹರೆ ನಾವು ಬಂದೇ ಹರಸು ಎಂಕುಲೆಡೆ ಬರ್ಪ ಈ ಅತ್ತಿಡೆ ಒಟ್ಟು ಸಿಂಹಾಸನ ಪತಿಯನ್ನು ಕಾರ್ಗಟ್ಟದ ಇವರು ನೀ ಕೃಷ್ಣ ಅಂಟೆ ಐಕೆ ಐವನ್ಪಿ ಈರಿ ಎನ್ನೆ ಏತ್ ಜಂತ ಈ ಕೃಪನನಿ ದ್ರೋಣನಿ ಗಂಗಾ ಕುಮಾರನ ಮನೆಗೆ ಬಾರದೆ ಅವಿವೇಕಿ ತೊತ್ತಿನ ಮಗನ ಮನೆಯಲ್ಲಿ ಹಸಿವ ನೂಕಿದಿರಿ ಈಗಲೇ ಚಾಕಿರ್ದಾನ ಇಲ್ಲಡಿರು ಉಂಡಾರಂದು ಐಕೆ ಕೃಷ್ಣ ಬನ್ಪಿರು ಕುರುಪತಿಯ ಬಿರು ನುಡಿಯ ಕೇಳಿದು ಕರ್ಣದಲ್ಲಿ ಕೋಪಾಗ್ನೆಯುಕ್ಕಲು ಕೆರಳಿ ನಿರ್ಭೀತಿಯಲ್ಲಿ ನುಡಿದನು ವಿದುರ ನರಸಂಗೆ ತುರುಳ ನೀನಾಡಿದ ನುಡಿಗೆ ಉತ್ತರವನೀಯಲದೇಕೆ ನಿನ್ನಯ ವರ ಜನನಿಗೆ ಆದಿಯಲ್ಲಿ ಗಂಡರು ಆರು ಹೇಳೆಂದ ನಿನ್ನ ಅಪ್ಪೆ ಸುರು ಕಂಡನೆ ಅತಿ ನೀರು ಎಂಡಿ ಅಲ್ಲೇನೆ ಗಾಂಧಾರಿ ವೈದ್ಯವ್ಯ ಹೊರಬಿಡು ತಿನ್ಗೆ ಐಕೆ 7 ದಾರ ಮೈತಾಗ ನನಗೆ ಕೋಣೆಡ್ ಬಾಡ್ದೇರಿಗೆ 7 ಸಾಯ್ತಿಲ್ಲ ಅಂಚ ಕೃಷ್ಣ ಹತ್ತು ಬತ್ತದ ಕುಂತಿಡ ಬಂಡೆ ನಿನ್ನ ಜೋಕಲ್ನ ತರೇನ್ಗೆ ಏನಂದು ಇಂಚಿಡು ಕನ್ನಡ ನಿಜ ಜೀವನ ಏರು ಈ ಕುಂತಿನ ಮಗೆ ಪಂಡದು ಊರಿಗೆ ಓದಿನ ಸಂಧಾನವು ಇಂಚಿಡು ವಿದುರನ ಬಿಲ್ಲನ್ನು ಪೊಲಿಪಾಯಿ ಕೌರವನ್ನು ಕೆರ್ಪುನ ಪೊರ್ತುಗು ರಕ್ಷಣೆ ಅಲ್ಪರೆಂದು ವಿದುರನ ಬಿಲ್ಲದು ಇರುತ್ತೆ ಐನು ಪೊಲಿಪಾಯಿ ಕೃಷ್ಣ ಏತು ಮಾತು ಐಕೆ ಶ್ರೀಕೃಷ್ಣನ ರಾಜಕೀಯ ಕುಟಿಲದಂತ್ರ ಉಪಸ್ಥಿತಿರುಪ್ಪುನ ಮಾತಾ ಯಕ್ಷ ಪ್ರೇಮಿಲೆಗೆ ಮೋಕ್ಯದ ನಮಸ್ಕಾರ ಇನಿ ಮುಲ್ಪ ಯಕ್ಷಮಿತ್ರ ಸೇವಾ ತಲಪಾಡಿ ಮೆಕ್ಕಲು ಮಾರಿ ಒಂಜಿ ಆಜನೇ ವರ್ಷದ ಆಕರ ತಲಪಾಡಿ ಯಶೋತ್ಸವ ಬಾರಿ ಅದ್ದೂರಿಯಾದ ನಡತೊಂದುಂಡು ಎಂಕಿಡೆ ಬತ್ತದ ಮಸ್ತ್ ಖುಷಿ ಅಂದುಂಡು ಯಾನ್ ನಲ್ಪೆರೆ ಸುರುಮಂತಿನ ಯಕ್ಷಗಾನ ಅಂತೂದೆ ಯಾನ್ ಎಲ್ಲಿಯದಿಂಚಲ ಯಕ್ಷಗಾನ ತೂತೂದು ಎಂಕ್ ಡಾನ್ಸರ್ ಇಂಟ್ರೆಸ್ಟ್ ಬತ್ತೀನಿ ಎಂಕ್ ಯಕ್ಷಗಾನ ದಾಯಿ ಇಷ್ಟಪನಾಗ ಐಟ್ ಪಾತ್ರ ಎಪ್ಪುಂಡು ಸಂಭಾಷಣೆ ಎಪ್ಪುಂಡು ವೇಷಭೂಷಣ ಎಪ್ಪುಂಡು ಇಂಚಿತ್ತಿನ ಗಂಡುಗಳೇನು ನಮ್ಮ ಒರಿಪವನಂಚಿನ ಕೆಲಸ ನಮ್ಮ ಮನ್ಪೋಡು ಅಂಚೆನೆ ಯಕ್ಷಗಾನ ಗಂಡುಗಲೆ ಹತ್ತು ಪೊಂಚೋಕಲ್ ಮನ್ಪುನಲ ಒಂಜಿ ಕಲೆ ಪನ್ಪಿನ ಎಂಕ್ ಹೆಮ್ಮೆ ಉಂಡು ಯಾನ್ ಸುರುಕು ಗೆಜ್ಜೆ ಕಟ್ಟಿದ್ದು ಸ್ಟೇಜ್ದ ಮಿತ್ತು ಪೋದು ಯಕ್ಷಗಾನ ಮಂದಿನ ಪನಗ ಟೌನ್ ಹಾಲಿಡು ಕಾಳಿಂಗ ಮರ್ದನದ ಕೃಷ್ಣ ವೇಷ ಪಾಡ್ದಿತ್ತಾನು ಎಂಕಾನಿ ಭಾರಿ ಖುಷಿ ಆತನ ದಯಪನಾಗ ಯಾನ್ ಚೌಕಿ ಎನ್ನ ವೇಷ ಪುರಾದಿ ಅನ್ ಚೌಕಿಡುಪ್ಪುನಾಗ ಜನಕುಲ್ ಬತ್ತದೆ ನಡಕೇನೋತೇರವು ಕೃಷ್ಣ ಪಾರ್ದಿನ ಆಂಡು ಬಾಲೆ ಏರು ಬಂದು ಅಂಡ್ ಎಂಗೆ ಮಸ್ತ್ ಹೆಮ್ಮೆ ಅಂಡೆ ಆಂಡು ಬಾಲೆ ಎತ್ತಿ ಅಂ ಪೊಣ್ಣು ಬಾಲೆ ಬಂದು ಇಡೇನಲ್ಲಿ ಎತ್ತಿನೆಕ್ ಕುಡರ ಸೊನ್ಮೇಲೆ ಚಂದ ಆಯ್ತ ಅಂತಂದರೆ ಅಶೋಕ್ ಮಾಮ ಇಂಚಿತ್ತಿನ ಎಡ್ಡೆ ಕೆಲಸ ನಾತು ಮಂತೊಂದು ಎಪ್ಪುಲೆ ಯಕ್ಷಗಾನದ ಕಾರ್ಯಕ್ರಮ ಅಲ್ಪಲ್ಪ ಮಂತೊಂದು ಎಪ್ಪುಲೆ ಯಕ್ಷಗಾನ ಒರಿಪುನಂಚಿನ ಕಾರ್ಯ ನಮ್ಮ ಮಾತೆಲ್ಲ ಮನ್ಪುಗ ಒಂದು ನಮ್ಮ ಕರ್ತವ್ಯ ಪನಂದು ಯಕ್ಷಗಾನ ವಿಶ್ವಗಾನವಾಗಿ ಬೆಳಗಲಿ ಎಂಬ ಹಾಗೆ ತನ್ನ ನುಡಿಗಳನ್ನಾಡಿದವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಲಾಭಿಮಾನಿಗಳೇ, ಯಾವುದೇ ಒಂದು ಯಕ್ಷಗಾನ ಬಯಲಾಟ ಇರಬಹುದು, ಇಂತಹ ಒಂದು ಯಕ್ಷೋತ್ಸವ ಜರುಗಬೇಕು ಅಂತಿದ್ರೆ ತುಂಬ ಹೃದಯದಿಂದ ಸಹಕಾರವನ್ನು ಮಾಡಿದವರು, ಸಹಕಾರವನ್ನು ಕೊಟ್ಟವರು ಅದೆಷ್ಟೋ ಮಂದಿಗಳಿದ್ದಾರೆ. ಅವರಲ್ಲಿ ಕೆಲವರನ್ನಾದರೂ ನಾವು ಸ್ಮರಿಸಿಕೊಳ್ಳಲೇಬೇಕಾಗ್ತದೆ. ಈ ಯಕ್ಷೋತ್ಸವದ ಮಹಾ ಪೋಷಕರಾಗಿರುವರು ಡಾಕ್ಟರ್ ಸತ್ಯನಾರಾಯಣ KMC ಮಂಗಳೂರಿವರು. ಇವರು ವೇದಿಕೆಗೆ ಬಂದು ನಾವು ಕೊಡುವಂತಹ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು ಅಂತ ಇವರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಜೊತೆ ಸದಾ ಸಹಕಾರವನ್ನು ನೀಡುತ್ತಾ ಇರುವರು ಅಲಂಕಾರ್ ಗುಡ್ಡೆಯ ಸಂಘ ಸಂಸ್ಥೆ. ಈ ಸಂಘ ಸಂಸ್ಥೆಯ ಅಧ್ಯಕ್ಷರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ವೀರಮಾರುತಿ ವ್ಯಾಯಾಮ ಶಾಲೆ ತಲಪಾಡಿಯವರು ಕೂಡ ಹಲವು ವರ್ಷಗಳಿಂದ ನಮ್ಮ ಜೊತೆ ಸಹಕಾರವನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಇದರ ಪದಾಧಿಕಾರಿಗಳು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ವೀರಮಾರುತಿ ವ್ಯಾಯಾಮ ಶಾಲೆ ತಲಪಾಡಿಯವರು ಮುಂದಕ್ಕೆ ಸಹಕಾರವನ್ನಿತ್ತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಅಧ್ಯಕ್ಷೀಯ ಬಣತಿ, ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ಡಾಕ್ಟರ್ HK ಗಣೇಶ್, AJ ಹಾಸ್ಪಿಟಲ್ ಮಂಗಳೂರು ಇವರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದಾರೆ. ನಾವು ಕಲಿಯುವಾಗ ಶಾಲಾ ಕಾಲೇಜುಗಳಲ್ಲಿ ಕಲಿಯುವುದು ಬಹಳ ಸುಲಭ. ಯಾಕಂದರೆ ಪಠ್ಯ ಪುಸ್ತಕಗಳಿರ್ತವೆ, ನೋಟ್ಸ್ಗಳಿರ್ತವೆ, ಗೈಡ್ಗಳಿರ್ತವೆ. ಓದಿದರಾಯಿತು, ಓದಿ ಪಠನ ಮಾಡಿ ಅಭ್ಯಸಿಸಿ ಪರೀಕ್ಷೆಯಲ್ಲಿ ಬರೆದಿರಾಯಿತು. ಆದರೆ ಯಕ್ಷಗಾನ ಎಂಬುದು ಹಾಗಲ್ಲ. ಯಾವುದೇ ಪಠ್ಯ ಪುಸ್ತಕಗಳಿಲ್ಲ, ಯಾವುದೇ ನೋಟ್ಸ್ಗಳಿಲ್ಲ, ಗೈಡ್ಗಳಿಲ್ಲ. ಏನು ಗುರುಗಳು ಹೇಳಿಕೊಡ್ತಾರೋ
ಏನು ಗುರುಗಳಿಂದ ನಾವು ಕಲಿತೇವೋ ಅದನ್ನು ಮುಂದೆ ಕಲಿತು ನೋಡಿ ಬೇರೆಯವರು ಮಾಡೋದನ್ನು ನೋಡಿ ಅದರಲ್ಲಿ ಮುಂದೆ ನವೀಕರಣ ಮಾಡಿ ಅದರಲ್ಲಿ ಮುಂದೆ ಬರ್ಬೋದು. ಹೀಗೆ ಯಕ್ಷಗಾನದಲ್ಲಿ ಮುಂದೆ ಬರಬೇಕಷ್ಟೇ, ಯಾವುದೇ ರೀತಿಯಂತಹ ಪಠ್ಯಪುಸ್ತಕಗಳಿಲ್ಲ. ಆದ್ದರಿಂದ ಯಕ್ಷಗಾನದಲ್ಲಿ ಮುಂದೆ ಬರೋದು ಕಷ್ಟ, ಆದರೆ ಬಂದವರು ತುಂಬ ಖಂಡಿತವಾಗಿ ಮೇಲೆ ಬರ್ತಾರೆ. ಅಂಥವರಲ್ಲಿ ಕೈರಂಗಳ ಕೃಷ್ಣಮೂಲ್ಯರೊಬ್ಬರು. ಹೊಸೈದ್ಲು ಮಾಲಿಂಗ ಭಟ್ರು ಸಂಬಂಧದಲ್ಲಿ ನನ್ನ ಚಿಕ್ಕಪ್ಪ. ನಾ ಬಾಲ್ಯದಲ್ಲಿ ತುಂಬ ಅವರೊಂದಿಗೆ ಬಹಳ ಯಕ್ಷಗಾನಗಳನ್ನು ನೋಡಿದ್ದೇನೆ. ಅದರಿಂದಾಗಿ ನನಗೆ ಯಕ್ಷಗಾನದಲ್ಲಿ ತುಂಬ ಆಸಕ್ತಿ ಬಂತು. ತುಂಬ ಉತ್ತಮ ಕಲಾವಿದರಾಗಿದ್ದರು, ಆದರೆ ಅವರಿಗೆ ಎಷ್ಟು ಒಳ್ಳೆ ಕಲಾವಿದರಾಗಿದ್ದರೂ ಅಷ್ಟು ಹೆಸರು ಬರಲಿಲ್ಲ ಕಾರಣಾಂತರಗಳಿಂದ. ತುಂಬ ಹಲವಾರು ಕಾರಣಗಳಿರ್ಬೋದು, ನನಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಕೈರಂಗಳ ಕೃಷ್ಣಮೂಲ್ಯರಿಗೆ ಅವರು ಗುರುವಾಗಿದ್ದರು. ಕೃಷ್ಣಮೂಲ್ಯರು ನಮ್ಮ ಮನೆಗೆ ಆವಾಗವಾಗ ಬರ್ತಾಯಿದ್ರು, ಹಾಗಾಗಿ ನನಗೆ ಬಾಲ್ಯದಲ್ಲೇ ಅವರ ಪರಿಚಯ ಇತ್ತು. ಸೊ ಅವ್ರ ಗುರುಕುಲು ಅಂತ ಅವರು ಯಾವಾಗಲೂ ನಮ್ಮ ಚಿಕ್ಕಪ್ಪರನ್ನ ಸಂಬೋಧಿಸ್ತಾಯಿದ್ರು. ಸಂತೋಷ್ ಅವರು ಒಂದು ಫೋನ್ ಮಾಡಿ ಹೊಸೈದ್ಲು ಮಾಲಿಂಗ ಭಟ್ ಸ್ಮಾರಕ ಪ್ರಶಸ್ತಿಯನ್ನು ನಾವು ಆಯೋಜಿಸೋಣ ಅಂತ ಕೇಳಿದಾಗ ಬಹಳ ಖುಷಿಯಾಯಿತು. ಪ್ರಥಮ ಬಾರಿಗೆ ಒಂದು ಅವರ ಸ್ಮಾರಕವಾಗಿ ಏನೋ ಒಂದು ಮಾಡ್ತಾ ಇದ್ದೇವೆ ಅಂತ. ಯಾರಿಗೆ ಕೊಡ್ಬೋದು ಅಂತ ಕೇಳಿದಾಗ ನನಗೆ ಪ್ರಥಮವಾಗಿ ನೆನಪು ಬಂದದ್ದು ಕೃಷ್ಣಮೂಲ್ಯರದ್ದು, ಕೈರಂಗಳ ಕೃಷ್ಣಮೂಲ್ಯರು. ಸೊ ಅವರಾಗ್ಬೋದಾ ಅಂತ ಎಲ್ಲರೂ ವಿಚಾರಿಸಿ ನಾವು ಕೊನೆಗೆ ಅವರಿಗೆ ಕೊಡೋದಂತ ನಿರ್ಧಾರ ಮಾಡಿದ್ವಿ. ಖಂಡಿತವಾಗಿಯೂ ಅದೊಂದು ಉತ್ತಮ ನಿರ್ಧಾರ. ಯಾಕಂದರೆ ಕೈರಂಗಳ ಕೃಷ್ಣಮೂಲ್ಯರು ನಮಗೆ ಗೊತ್ತಿರುವ ಹಾಗೆ ಬಹಳ ಉತ್ತಮ ಕಲಾವಿದರು. ಕಟೀಲು 3ನೇ ಮೇಳದಲ್ಲಿ ಪ್ರಾಮುಖ್ಯ ವೇಷಧಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಹಲವಾರು ವೇಷಗಳನ್ನು ನಾನು ನೋಡಿದ್ದೇನೆ. ನನಗಿಂತ ಜಾಸ್ತಿ ನೆರೆದಿರುವವರು ನೀವು ನೋಡಿರ್ಬೋದು. ತುಂಬ ಉತ್ತಮವಾಗಿ ಅವರ ವೇಷಗಳು ಮೂಡಿ ಬರ್ತಾ ಇವೆ. ಹಾಗಾಗಿ ಅವರು ಆ ನಿರ್ಧಾರ ಖಂಡಿತವಾಗಿ ಬಹಳ ಉತ್ತಮ ನಿರ್ಧಾರ. ಇನ್ನು ಯಕ್ಷಮಿತ್ರ ಸೇವಾ ಬಳಗ ತಲಪಾಡಿ ಇವರು 6ನೇ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಳೆದ 3-4 ವರ್ಷಗಳಿಂದ ನಾನು ಕೂಡ ಪ್ರತಿ ವರ್ಷ ಬರ್ತಾ ಇದ್ದೇನೆ. ಬೆಳಗಿನ ತನಕ ಸಾಧಾರಣವಾಗಿ 100-200 ಜನ ಖಂಡಿತವಾಗಿಯೂ ಇದ್ದೇ ಇರ್ತಾರೆ. ನಾವು ಬೇರೆ ಕಡೆ ನೋಡುವಾಗ ಸಾಧಾರಣ ಬೆಳಗ್ಗೆ ಆಗುವಾಗ ಕೇವಲ ಒಂದು 10-20 ಜನ ಮಾತ್ರ ಇರ್ತಾರೆ, ಆದರೆ ತಲಪಾಡಿಯಲ್ಲಿ ಹಾಗಲ್ಲ. ಹಾಗಾಗಿ ಇಲ್ಲಿಗೆ ಬರೋದಕ್ಕೆ ಕೂಡ ನನಗೆ ತುಂಬ ಹೆಮ್ಮೆ ಆಗ್ತದೆ. ಸೊ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವಂತಹ ಯಕ್ಷಮಿತ್ರ ಸೇವಾ ಬಳಗ ತಲಪಾಡಿಗೆ ಇವರಿಗೆ ನಾನು ನಿಜವಾಗಿಯೂ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಾರನ್ನ ಒಳ್ಳೆಯ ಕೆಲಸ ಮಾಡಿದಾರೋ, ಯಕ್ಷಗಾನದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿದಾರೋ ಅಂಥವರನ್ನು ಸನ್ಮಾನಿಸುವುದು ನಿಜವಾಗಿಯೂ ತುಂಬ ಒಳ್ಳೆಯದು. ಇಂತಹ ಕಾರ್ಯಕ್ರಮ ಖಂಡಿತವಾಗಿಯೂ ಮುಂದೆ ನಡೀತಾ ಇರಲಿ. ಕೈರಂಗಳ ಕೃಷ್ಣಮೂಲ್ಯರ ಹೆಸರು ಇನ್ನೂ ಕೂಡ ಮೇಲಕ್ಕೆ ಬರಲಿ. ಅವರಿಗೆ ಭಗವಂತನು ಆಯುರಾರೋಗ್ಯ ಹಾಗೂ ಯಶಸ್ಸನ್ನು ಇನ್ನೂ ಕೂಡ ನೀಡಲಿ ಅಂತ ಹೇಳ್ತಾ ದೀಪ ಪ್ರಜ್ವಲನೆಯನ್ನು ಮಾಡಿದಂತಹ ಶ್ರೀ ಜಯರಾಮ್ ಯಾನೆ ಅಂತಪೂಜಾರಿ ಬಂಡಾರಮನೆ ಅಲಂಕಾರಗುಡ್ಡೆ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಗೌರವ ಉಪಸ್ಥಿತಿಯನ್ನು ನೀಡಿದಂತಹ ಶ್ರೀಮತಿ ಸರ್ವಾಣಿ ಟಿ ನಾಯ್ಕ ತಲಪಾಡಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಂದಿನ ದಿವಸ ನಾವು ಕೂಡ ಮಾಡಿದಂತಹ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಕೃಷ್ಣಮೂಲ್ಯ ಕೈರಂಗಳ ಇವರಿಗೂ ಕೂಡ ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಭಿನಂದನಾ ನುಡಿಗಳನ್ನಾಡಿದಂತಹ ಎಂ ಶಾಂತರಾಮ ಕುಡ್ವ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮ ಯಶಸ್ವಿಯಾಗುವರೆ ತಾನು ಮನ ಧನಗಳಿಂದ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಂತಹ ಕಾರ್ಯಕ್ರಮ ಜರುಗಬೇಕು ಅಂತಿದ್ರೆ ನಿಮ್ಮೆಲ್ಲರ ಸಹಕಾರ ಎನ್ನುವಂಥದ್ದು ಸದಾ ಬೇಕು. ಕೇವಲ ಒಬ್ಬನಿಂದ ಮಾತ್ರ ಆಗುವುದಕ್ಕೆ ಸಾಧ್ಯವಿಲ್ಲ. ನಮ್ಮಿಂದ ಆಗುವಂತಹ ತನುಮನ ಧನ ಸಹಕಾರವನ್ನು ಕೊಡುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎನ್ನುವ ಹಾಗೆ ಹೇಳುತ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೇನು